AS Promoters and Developers, Northern Sky Apartment, Double Star Race, Dairy Day ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾಡಿದ್ದು ಶುಕ್ರವಾರ ನಮಗೆಲ್ಲ ಗೊತ್ತೇ ಇದೆ, ನಾವು ಮನೆಗಳಲ್ಲಿ ಸಂಘ ಸಂಸ್ಥೆಗಳ ಮೂಲಕ ಬೇರೆ ಬೇರೆ ವಿವಿಧ ಸಭಾಂಗಣಗಳಲ್ಲಿ ನಾವು ಗಣೇಶನ ಮೂರ್ತಿಯನ್ನು ಇಟ್ಕೊಂಡು ಬಹಳ ಅದ್ಧೂರಿಯಾಗಿ ವೈಭವಯುತವಾಗಿ ಪೂಜೆ ಪುನಸ್ಕಾರವನ್ನೆಲ್ಲ ಮಾಡ್ತೇವೆ. ಆದರೆ ತುಂಬ ಜನರಿಗೆ ಗೊತ್ತಿರುವ ಹಾಗೆ ನಾವು ಮಾಧ್ಯಮಗಳಲ್ಲಿ ಇದರ ಮರುದಿನ ಮುಂಬೈನ ಮಹಾನಗರದಲ್ಲಿ ನೋಡುವಾಗ ಅನೇಕ ಗಣಪತಿಯ ವಿಗ್ರಹಗಳನ್ನು ಅಲ್ಲಿ ವಿಸರ್ಜಿಸಿದ ಬಳಿಕ ಅವು ಕೈಕಾಲು ತುಂಡಾಗಿ ಅಲ್ಲಲ್ಲಿ ದಡದಲ್ಲಿ ಬಂದು ಸೇರಿದಂಥ ದೃಶ್ಯಗಳನ್ನು ಪ್ರತಿ ಚೌತಿ ಅಥವಾ ಈ ಗಣೇಶನ ಹಬ್ಬ ಹತ್ತಿರ ಬರುವಾಗ ನಾವು ಫೇಸ್ಬುಕ್ಗಳಲ್ಲಿ ಅಥವಾ ಸಾಮಾಜಿಕ ತಾಣಗಳಲ್ಲಿ ಅನೇಕರು ಪರಿಸರ ಪ್ರೇಮಿಗಳು ಅಥವಾ ಪ್ರಕೃತಿ ಪ್ರಿಯರು ಹೀಗೆಲ್ಲ ಆಗಬಾರ್ದು ಎನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಜನಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಹಾಗಾದರೆ ಏನು ಮಾಡುವುದು? ಯಾವ ರೀತಿಯಲ್ಲಿ ಗಣೇಶನಿಗೆ ಹಬ್ಬಕ್ಕೆ ಕೂಡ ವಿಘ್ನ ಬರದಂತೆ, ಆ ಸಂಭ್ರಮಕ್ಕೆ ಕೂಡ ಏನು ತೊಡಕಾಗದಂತೆ, ಅದೇ ರೀತಿಯಲ್ಲಿ ಪ್ರಕೃತಿ ಕೂಡ ಉಳಿಯುವ ನಿಟ್ಟಿನಲ್ಲಿ ಏನು ಮಾಡಬಹುದು ಎನ್ನುವಂಥ ಒಂದು ಪ್ರಶ್ನೆ ಉದ್ಭವವಾಗುವಾಗ 2-3 ಸಲಹೆಗಳು ಅಥವಾ ಕಾನ್ಸೆಪ್ಟ್ಗಳು ನಿಧಾನವಾಗಿ ಜನರ ಮುಂದೆ ಬರ್ತಾ ಇದೆ. ಒಂದು, ಗಣೇಶನ ಮೂರ್ತಿಗೆ ಯಾವುದೇ ರೀತಿಯಲ್ಲಿ ಪೇಂಟ್ ಕೊಡದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತೂ ನಮ್ಮ ಕರಾವಳಿಯಲ್ಲಿ ಬರೀ ಕಡಿಮೆ, ಅದರಿಂದ ಅದನ್ನು ಅಂತೂ ಸಂಪೂರ್ಣವಾಗಿ ನಿಷೇಧ ಮಾಡಲೇಬೇಕು, ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲ. ಮತ್ತೊಂದು, ಪೇಂಟ್ ಬಳಿಯದೆ ಸೀದಾ ನಾರ್ಮಲ್ ಆಗಿ ಆವೆ ಮಣ್ಣಿನ ಮೂರ್ತಿಗೇನೆ ಒಂದಿಷ್ಟರ ಮಟ್ಟಿಗೆ ಸಹಜವಾಗಿರುವಂಥ ಬಣ್ಣವನ್ನು ಬಳಿದು ನಂತರ ಅದನ್ನು ಹೀಗೆ ನೀವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಒಂದು ವಸ್ತುವನ್ನು ಒಳಗೆ ಹಾಕ್ಕೊಂಡು ಅದರಲ್ಲಿ ಮಣ್ಣು ಹಾಕಿ ಅದರಲ್ಲಿ ಗಣೇಶನ ವಿಗ್ರಹವನ್ನು ಇಟ್ಟುಕೊಂಡು ಅದಕ್ಕೊಂದು ಬೀಜವನ್ನು ನೆಟ್ಟು ನಂತರ ಅದಕ್ಕೆ ನೀರೆರೆದು ಒಳಗೆ ಆ ಮೂರ್ತಿ ಮಣ್ಣಿನಲ್ಲಿ ಕರಗಿ ಹಾಗೆ ಆ ಬೀಜ ಮೊಳಕೆ ಹೊಡೆದು ನಿಧಾನವಾಗಿ ಅಲ್ಲೊಂದು ಸಸಿ ಉದ್ಭವವಾಗಿ ಅದು ಗಿಡವಾಗಿ ನಂತರ ಬೆಳೀತಾ ಅದು ನಮಗೆ ಪ್ರಕೃತಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಅದರ ಒಂದು ನಾವು ಆಚರಣೆಯನ್ನು ಕೂಡ ಕಾನ್ಸೆಪ್ಟನ್ನು ಕೂಡ ನೋಡಬಹುದು. ಮತ್ತೊಂದು ಕಡೆಯಲ್ಲಿ ಈಗ ಹೊಸದಾಗಿ ಗಣೇಶನ ಮೂರ್ತಿಯನ್ನು ರಚನೆ ಮಾಡುವಾಗಲೇ ಅದರ ಒಳಗೆ ಒಂದು ಸಸಿಯನ್ನು ಇಟ್ಟು ಆ ಸಸಿಯ ಒಂದು ಸಣ್ಣ ಎಲೆ ಇರ್ಬೋದು ಅಥವಾ ಇದಿರ್ಬೋದು, ಅದು ಹೊರಗೆ ಬಂದು ನಂತರ ಅದನ್ನು ನಾವು ಮನೆಯ ಆವರಣದಲ್ಲಿ ಒಂದಿಷ್ಟು ಗುಂಡಿಯನ್ನು ತೆಗೆದು ಅಲ್ಲಿ ನೀರನ್ನು ಹಾಕಿ ನಂತರ ಕ್ರಮಬದ್ಧವಾಗಿ ಆ ಗಣಪತಿಯ ಮೂರ್ತಿಯನ್ನು ಅದರಲ್ಲಿ ಇಟ್ಟುಕೊಂಡು ನಂತರ ಮಣ್ಣನ್ನು ಅದಕ್ಕೆ ಮುಚ್ಚಿದರೆ ಬರುವ ಕೆಲವು ದಿನಗಳ ಬಳಿಕ ಅದೊಂದು ಸಸಿಯಾಗಿ ಹೊರಗೆ ಬರಬಹುದು ಎನ್ನುವಂಥ ಕಾನ್ಸೆಪ್ಟ್ ಕೂಡ ಈಗ ಮುಂದೆ ಇದೆ. ಸೊ ಈ 2 ಕಾನ್ಸೆಪ್ಟ್ಗಳು ನಿಮ್ಮ ಮುಂದೆ ಇಟ್ಟಿದ್ದೆ. ನಿಮ್ಮ ಅಭಿಪ್ರಾಯಗಳನ್ನು ನೀವು ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ನನಗೆ ಇಬ್ಬರು ಗಣ್ಯರಿದ್ದರು. ಒಬ್ಬರು ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರು, ಅರ್ಚಕರು ಹಾಗೆ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಕೂಡ, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಸುರೇಶ್ ಶೆಟ್ಟಿ ಅವರು, ನ್ಯಾಷನಲ್ ಎನ್ವೈರ್ಮೆಂಟ್ ಕೇರ್ ಫೆಡರೇಷನ್ ಇದರ ಗೌರವ ಸಲಹೆಗಾರರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಓಕೆ, ಸುರೇಶ್ ಶೆಟ್ಟಿ ಅವರೇ, ನಿಮ್ಮ ಕಾನ್ಸೆಪ್ಟ್ ಬಹುಶಃ ಹೊಸತಂತ ಅಂದ್ಕೊಳ್ಬೋದು. ಯಾವ ರೀತಿಯಲ್ಲಿ ಅದು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದೆ ಹೇಗೆ ಅದನ್ನು ಮಾಡಬಹುದು ಅಂತ? ಏನೂ ಇಲ್ಲ, ಇದರಲ್ಲಿ ಸಿಂಪಲ್ ಆಗಿ ಗಣೇಶನ ಮೂರ್ತಿಯನ್ನು ಮಾಡುವಾಗಲೇ ಅದಕ್ಕೆ ಅವರಿಗೆ ಇಷ್ಟವಾದ ಗಿಡ, ತುಳಸಿ, ಯಾವುದು ಬೇವು, ಯಾವುದು ಬೇಕಾದ್ರೂ ಗಂಧದ ಗಿಡ, ಯಾವುದು ಬೇಕಾದ್ರೂ ಅದರೊಳಗಡೆ ಇಟ್ಟು ಮೂರ್ತಿ ಒಳಗಡೆ ಇಟ್ಟು ಯಾರು ಗಣೇಶ ಮಾಡುವವರಿಗೆ ಅದನ್ನು ಆ ಗಿಡ ಒಂದು ಕೊಟ್ಟಿದ್ರೆ ಅವರು ಅಲ್ಲೇ ಮಾಡಿ ಕೊಡ್ತಾರೆ. ಅವರು ಅಷ್ಟು ಕರೆಕ್ಟ್ ಆಗಿ ವಿಧಿವಿಧಾನವಾಗಿ ಮಾಡಿ ಕೊಡ್ತಾರೆ. ನಂತರ ಅದನ್ನು ಮನೆ ಆವರಣದಲ್ಲಿಯೇ ಅವರಿಗೆ ಎಲ್ಲಿ ಜಾಗ ಒಂದು ಸರಿಯಾದ ಒಂದು ಗಿಡ ನಡುವಷ್ಟು ಜಾಗ ಎಲ್ಲಿ ಅವರಿಗೆ ಅನುಕೂಲವಾಗಿರುತ್ತದೋ ಅಲ್ಲೇ ಅವರು ವಿಸರ್ಜನೆ ಮಾಡಬಹುದು. ವಿಸರ್ಜನೆ ಮಾಡುವಾಗ ಗಣೇಶನ ಆಕೃತಿ ಎಷ್ಟು ಇದೆಯೋ ಅಷ್ಟೇ ದೊಡ್ಡದಾದ ಒಂದು ಹೊಂಡ ತೋಡಿ ಅದರಲ್ಲಿ ಅವರಿಗೆ ಯಾವುದು ಏನೆಲ್ಲ ಹಾಕಬೇಕು ವಿಧಿವಿಧಾನ ಪ್ರಕಾರದಲ್ಲಿ ಹಾಲು, ಹಣ್ಣು, ತುಪ್ಪ ಏನು ಬೇಕಾದ್ರೂ ಹಾಕಿ ಅದರಲ್ಲಿ ಆ ನೀರಿನಲ್ಲಿ ಒಳ್ಳೆಯ ಶುದ್ಧವಾದ ನೀರಿನಲ್ಲಿ ಹಾಕಿ ಅದರಲ್ಲಿ ಗಿಡ ಸಮೇತ ವಿಗ್ರಹವನ್ನು ಅದರಲ್ಲಿ ಇಡುವಂತಹದ್ದು. ಇಟ್ಟು ಅದರಲ್ಲಿ ವಿಸರ್ಜನೆಯೂ ಆಗತ್ತೆ, ನೀರಿನಲ್ಲಿ ವಿಸರ್ಜನೆ ಆಗತ್ತೆ. ಆಮೇಲೆ ಒಳ್ಳೆಯ ಮಣ್ಣನ್ನು ಅದನ್ನ ಸೇರಿಸಿ ಗಿಡ ಇದು ಮಾಡ್ಬೋದು. ಓಕೆ, ಗೋಪಾಲಕೃಷ್ಣ ಭಟ್ ಅವರೇ, ಹಾಗಾದ್ರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ಪೇಂಟ್ ಹೊಡೆಯದ ಗಣಪನನ್ನು ಪೂಜಿಸ್ತಾ ಇದ್ದೀರಿ. ಇದು ಮತ್ತೆ ಆ ಕಾನ್ಸೆಪ್ಟ್ ಬೇರೆ ಬೇರೆನಾ ಹೇಗೆ?
ಇಲ್ಲ, ಒಂದೇ. ಈಗ ಯುವ ಬ್ರಿಗೇಡ್ ಅನ್ನುವಂತಹ ಪ್ರಾರಂಭವಾದ ದಿನದಿಂದ ಇವತ್ತಿನವರೆಗೆ ಕೂಡ ನಾವು ಪ್ರಕೃತಿಯನ್ನು ಉಳಿಸುವಂತಹ ಅಥವಾ ಪ್ರಕೃತಿಯ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಯುವ ಬ್ರಿಗೇಡ್ ಮಾಡ್ತಾ ಉಂಟು, ಹಮ್ಮಿಕೊಳ್ತಾ ಉಂಟು. ಅದರಲ್ಲಿ ಮುಖ್ಯವಾಗಿ ಈಗ ನೋಡಿ, ಜಲಜೀವನ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಕಲ್ಯಾಣಿ ಪುನರುಜ್ಜೀವನ ಅಂತ ಹೇಳಿಕೊಂಡು, ಅಂದ್ರೆ ಬತ್ತಿ ಹೋದ ಕೆರೆಗಳನ್ನು ಅದಕ್ಕೆ ಅದರ ಹೂಳೆತ್ತಿಕೊಂಡು ಅದನ್ನು ಸ್ವಚ್ಛ ಮಾಡಿಕೊಂಡು ಅಂತರ್ಜಲಕ್ಕೆ ಅನುವು ಮಾಡಿಕೊಂಡು ಆ ಕಲ್ಯಾಣಿಗೆ ಅಥವಾ ಕೆರೆಗೆ ಪುನರ್ಜೀವನಗೊಳಿಸುವಂಥದ್ದು. ಅದನ್ನು ನೀವು ಈಗ ನಮ್ಮ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಲ್ಲಿ ಕೂಡ ಉಲ್ಲೇಖಿಸಿದ್ರು. ಅದು ಒಂದು. ಈಗ ಇತ್ತೀಚೆಗೆ ಜಲ ಜನ ಸಂಪರ್ಕ ಸೇತು ಅನ್ನುವಂಥ ಕೂಡ ಕಾನ್ಸೆಪ್ಟ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಅದೆಂತ ಹೇಳಿದ್ರೆ, ಈಗ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಉಂಟಾಗ್ತದೆ. ಈಗಿಂದಲೇ ನಾವು ಅದರ ಬಗ್ಗೆ ಜಾಗೃತ ಆಗಬೇಕು. ಮಳೆಗಾಲದಲ್ಲಿ ವೇಸ್ಟ್ ಆಗುವಂಥ ನೀರನ್ನು ರೈನ್ ಹಾರ್ವೆಸ್ಟಿಂಗ್ ಮೂಲಕ ಅಥವಾ ಜನರಿಗೆ ನೀರನ್ನು ಉಳಿತಾಯ ಮಾಡುವ ಬಗೆಯನ್ನು ವಿಧಾನವನ್ನು ಹೇಳಿಕೊಂಡು ಈಗಲೇ ನೀರನ್ನು ಉಳಿಸುವ ಬಗ್ಗೆ, ಆ ನಂತರ ಬೇಸಿಗೆಯಲ್ಲಿ ಬರುವ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಒಂದು ಕಾನ್ಸೆಪ್ಟ್ ಇದು. ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ಹೇಳಿದ್ರೆ, ಇದು ಮಣ್ಣಿನ ಗಣಪ ಮಣ್ಣೆ ಗಣಪ ಅನ್ನುವಂತಹ ಕಾನ್ಸೆಪ್ಟ್. ಅಂದ್ರೆ ನಮ್ಮ ಪ್ರಕಾರ ಈಗ ಹಿಂದಿನ ಕಾಲದಲ್ಲಿ ಬಹುಶಃ ಈಗ ಬೇಸಿಗೆಯಲ್ಲಿ ಮಣ್ಣನ್ನು ಹೂಳೆತ್ತುವ ಕಾರ್ಯಕ್ರಮ ಆಗ್ತದೆ. ಯಾಕೆಂದ್ರೆ ಕಲ್ಯಾಣಿ ಕೆರೆಗೆ ಜೀವ ಕೊಡ್ಬೇಕಂತ ಹೇಳಿ ಆ ಮಣ್ಣಿನಿಂದ ಗಣಪತಿಯನ್ನು ತಯಾರಿಸ್ತಿದ್ರು. ಅದೇ ರೀತಿ ಮಳೆಗಾಲ ಕೊನೆಗೊಳ್ಳುವಾಗ ಅಂದ್ರೆ ಆ ನೀರು ಕೆರೆಯಿಂದ ತುಂಬಿಕೊಂಡು ಕಟ್ಟೆ ಹೊಡೆಯುವ ಸಂದರ್ಭ ಉಂಟಾಗ್ತದೆ. ಆಗ ಅದೇ ಮಣ್ಣನ್ನು ಆ ಗಣಪನ ಮೂಲಕ ಆ ಕೆರೆಯಲ್ಲಿ ವಿಸರ್ಜಿಸುವುದರಿಂದ ಆ ಕಟ್ಟೆ ಹೊಡೆಯೋದು ಕೂಡ ಉಳಿಯುತ್ತದೆ. ಹಾಗೆ ಇನ್ನೊಂದು ರೀತಿ ನಮ್ಮ ಪುರಾಣದಲ್ಲಿ ಕೂಡ ಹೇಳಿದೆ. ಈಗ ಪಾರ್ವತಿ ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ತನ್ನ ಮೈಯಲ್ಲಿರುವ ಕೊಳೆಯಿಂದ, ಮಣ್ಣಿನ ಕೊಳೆಯಿಂದ ಅದಕ್ಕೆ ಜೀವ ಕೊಟ್ಟು ಆ ಗಣೇಶನ ಜನನ ಆಯಿತು ಅಂತ ಹೇಳಿಕೊಂಡು, ಅದರಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ ಅಂತ ಏನು ಹೇಳಿದ್ರೆ, ಈ ಮಣ್ಣು ಎಂಬುದರಲ್ಲೇ ಆ ಗಣೇಶನ ಜೀವ ಇದೆ. ಅದರ ಬದಲು ಆಕಾರದಲ್ಲಿ ಇಲ್ಲ ಅಂತ. ಹೌದು, ಖಂಡಿತ ಇಲ್ಲ. ಯಾಕೆಂದ್ರೆ ಅದು ಎತ್ತರದಲ್ಲಿ ಆಗಿರ್ಬೋದು, ಅದರ ತೂಕದಲ್ಲಿ ಆಗಿರ್ಬೋದು, ಅದರ ಆಕಾರ ಮುಖ್ಯ ಅಲ್ಲ. ಮಣ್ಣು ಎನ್ನುವಂಥದ್ದೇ ಇಲ್ಲಿ ಮುಖ್ಯ. ಆ ಮಣ್ಣಿನಲ್ಲಿ ಆ ಶಕ್ತಿ ಇದೆ. ಅದರ ನಂತರ ನಾವು ಶಾಸ್ತ್ರೋಕ್ತವಾಗಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುದಾ, ಆವಾಹನೆ ಮಾಡುದಾ, ಕೊನೆಗೆ ನಾವು ಮಂತ್ರೋಕ್ತವಾಗಿ ವಿಸರ್ಜನೆ ಕೂಡ ಮಾಡ್ತೇವೆ. ಅದರಿಂದ ಅದರ ನಂತರ ಪಂಚತತ್ವಗಳು ಅದನ್ನ ನೀರಿನಲ್ಲೇ ಅಂದ್ರೆ ಕೆರೆಯಲ್ಲೇ ಮಾಡಬೇಕು ಅಥವಾ ಹಾಗೇನಿಲ್ಲ. ಇವರದ್ದು ಕೂಡ ಈಗ ಒಳ್ಳೆ ಕಾನ್ಸೆಪ್ಟ್ ಅದು. ಈಗ ಪಂಚತತ್ವ ಅಂತ ಹೇಳಿಕೊಂಡು, ಈಗ ಪೃಥ್ವಿ ಅಪ್ ತೇಜೋವಾಯು ಅನಲಹ ಅಂತ ನಾವು ಹೇಳ್ತೇವೆ. ಅಂದ್ರೆ ಭೂಮಿ, ಜಲ, ಅಗ್ನಿ, ವಾಯು, ಅಂತರಿಕ್ಷ. ಈ ಪಂಚತತ್ವದಲ್ಲಿ ಒಂದು ಭೂಮಿ ಒಂದು, ಅಲ್ಲಿನ ಮಣ್ಣಿನಿಂದ ತಯಾರಿಸಿದ ಗಣಪನನ್ನು ಪಂಚತತ್ವದಲ್ಲಿ ವಿಲೀನ ಮಾಡುವಂಥದ್ದು. ಈಗ ಇವರ ಕಾನ್ಸೆಪ್ಟ್ ಏನುಂಟು, ಆ ಮಣ್ಣಿನಲ್ಲೇ ವಿಸರ್ಜನೆ ಮಾಡಿ ಪ್ರಕೃತಿಯನ್ನು, ಅದು ಕೂಡ ಪಂಚತತ್ವಕ್ಕೆ ಅವಲಂಬಿಸವಾದದ್ದು. ಅದರಿಂದ ಅವರ ಕಾನ್ಸೆಪ್ಟ್ ಕೂಡ ತಪ್ಪಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಹಿಂದಿನಿಂದ ಕೂಡ ನೀರಲ್ಲಿ, ಯಾಕೆಂತ ಹೇಳಿದ್ರೆ ನೀರಲ್ಲಿ ಸಂಪೂರ್ಣವಾಗಿ ಆ ಮಣ್ಣು ಕರಗಿ ಹೋಗ್ತದೆ. ಆದ್ರೆ ಅದರಿಂದ ಕಟ್ಟೆ ಹೊಡೆಯುವುದು ಕೂಡ ಉಳಿತದೆ, ಇವರಿಂದ ಪ್ರಕೃತಿ ಕೂಡ ಉಳಿತದೆ. ಇದು ಕೂಡ ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಪ್ರಕೃತಿಯಲ್ಲಿ ಗಣಪನನ್ನ ಆರಾಧನೆ ಮಾಡಬೇಕು. ಇದು ಅದು ಅಷ್ಟು ಜನಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಈ ಗಣಪತಿಗೆ ವಿಸರ್ಜನೆ ಮಾಡುವಾಗ ಏನು ಈಗ ಪೇಂಟ್ ಎಲ್ಲ ಹೊಡೆಯುವ ಅವಶ್ಯಕತೆ ಇಲ್ಲ. ಎಷ್ಟು ಒಳ್ಳೆ ಇದು ಅಂತ ಹೇಳಿದ್ರೆ, ಈಗ ನೋಡಿ ಮೊನ್ನೆ ಇದು ಗೋರಖ್ಪುರದಲ್ಲಿ ಆಕ್ಸಿಜನ್ ಇಲ್ಲದೇನೆ 80 ಮಕ್ಕಳು ಹಸುನಿಗಿದ್ರು. ಅದೊಂದು ನಮ್ಮ ದೇಶದಲ್ಲಿ ಒಂದು ಎಂತ ಆಮ್ಲಜನಕ ಸರಿಯಾಗಿ ಆಮ್ಲಜನಕ ಸಿಕ್ಕದ್ದೇನೆ ಅದು ಎಷ್ಟು ನೋಡಿ. ಇದರಲ್ಲಿ 80 ಜನ ಈ ಉದಯವಾಣಿಯಲ್ಲಿ ಬಂದಿದ್ದು, 79 ಜನ ಇದರಲ್ಲಿ ಕೊಟ್ಟಿದ್ದಾರೆ. 80 ಜನ ಆಮ್ಲಜನಕ ಇಲ್ಲದೆ ಮಕ್ಕಳು ತೀರಿ ಹೋಗ್ಬೇಕಾದ್ರೆ ಅದ್ರದ್ದು ಎಂತ ಒಂದು ವಿಪರ್ಯಾಸ. ಹಸಿರೇ ಉಸಿರು ಅನ್ನೋದಕ್ಕೆ ಇದೊಂದು ದೊಡ್ಡ ಒಂದು ಆಕ್ಸಿಜನ್ ಬೇಕೇ ಬೇಕು. ಅದೇ 80 ಜನ ಸತ್ತು ಹೋದು ಮಕ್ಕಳು ಹಸುನಿಗಿದ್ರು. ಅದು ನೆಕ್ಸ್ಟ್ ದಿನ ಗೋರಖ್ಪುರ ಆಸ್ಪತ್ರೆ ಅರಳಿ ಇದ್ರದ್ದು ಅದು ಪೇಪರ್ ಅಲ್ಲಿ ಬಂದಿದೆ. ಮರುದಿನ ಮಕ್ಕಳನ್ನ ಕರ್ಕೊಂಡೋಗಿ ಅರಳಿ ಕಟ್ಟೆಯಲ್ಲಿ ಇಟ್ಟು ಆ ಮಕ್ಕಳನ್ನ ಅರಳಿ ಮರದ ಇದರಲ್ಲಿ ಇಟ್ಟು ಎಷ್ಟೋ ಜನ ಆವಾಗ ಆಕ್ಸಿಜನ್ ಬಂದಿದೆ. ಅದಕ್ಕೆ ಸರಿ ಅದು ಇದು ಉದಯವಾಣಿಯಲ್ಲಿ ಎಷ್ಟನೇ ತಾರೀಕು 17ನೇ ತಾರೀಕಿಗೆ ಬಂದಿದೆ. 17ನೇ ತಾರೀಕಿಗೆ ನಾವು ಅದೇ ಕಾನ್ಸೆಪ್ಟ್ ನಾವು ಮಾಡಿದ್ವಿ. ಈ ಗಿಡ ನೆಡುವುದು ನಮ್ಮದ ಕಾಕತಾಳಿಯನ್ನು ಹೇಳ್ಬಹುದು. ಅರಳಿ ಮರದನ್ನ ಇದ್ ಮಾಡಿದ್ರು. ವೈದ್ಯೋ ನಾರಾಯಣಿ ಹರೇ ಎಂದು ನಂಬಿದ್ದಾರೆ. ಅಂದ್ರೆ ಅಶ್ವತ್ಥನ ಗಿಡನ ನಟ್ಟು
ಅದನ್ನ ಇದು ಮಾಡಿದ್ದಾರೆ. ಹಾಗಾದ್ರೆ ನೀವು ಈಗ ಮೂರ್ತಿಗಳನ್ನು ಮಾಡುವಾಗಲೇ ಹಳ್ಳಿ ಗಿಡನೂ ಇಡಬಹುದು. ಅದಕ್ಕೆ ಶಾಸ್ತ್ರೋಪವಾಗಿ ಹಳ್ಳಿಗಿಟ್ಟ ಪ್ರತಿಯೊಂದು ನನ್ನ ಈಗ ಒಂದು ಈ ತರದೊಂದು ಅಲ್ಲಿ ಅಷ್ಟು ಪ್ರಾಕ್ಟಿಕಲ್ ಆಗಿ ಅದನ್ನ ಉಪಯೋಗ ಮಾಡಿದಾರೆ ಅಂತ ಹೇಳಿದ್ರೆ, ಗೋರಖ್ಪುರದಲ್ಲಿ ಮಕ್ಕಳನ್ನ ಬೆಳಿಗ್ಗೆ ಹಾಸ್ಪಿಟಲ್ ಇಂದ ಬೆಳಿಗ್ಗೆ ಬೇಗ ಆಕ್ಸಿಜನ್ ಇಲ್ದೇನೆ ಕಟ್ಟೆಯ ಮೇಲೆ ಮಕ್ಕಳನ್ನ 6 ಗಂಟೆಗೆ ತಗೊಂಡ್ ಬಂದು ಇಟ್ಟಿರ್ಬೇಕಂತ ಹೇಳಿದ್ರೆ ಆ ಮಕ್ಕಳಿಗೆಲ್ಲ ಆಕ್ಸಿಜನ್ ಸಿಕ್ಕಿದೆ ಅಂತ ಅರ್ಥ ಆಯ್ತು, ಮರದಿಂದ ಸರಿಯಾದ ಆಮ್ಲಜನಕ ಸಿಕ್ಕಿದೆ ಅಂತ ಆಯ್ತು. ಒಂದೇ ಹಳ್ಳಿ ಕಟ್ಟೆಯಿಂದ ಅಷ್ಟು ಮಕ್ಕಳದ್ದು ಜೀವ ಉಳಿದಿದೆ ಅಂತ ಹೇಳಿದ್ರೆ ಇದು ನಿನ್ನೆ ಮೊನ್ನೆದು ವಿಚಾರ ಅಲ್ಲ. 17ನೇ ತಾರೀಕಿಗೆ ನಾವು ಯಾವ ದಿನ ಉದ್ಘಾಟನೆ ಮಾಡಿದೀವೋ, ಗಣೇಶನ ಒಂದು ಗಿಡದ ರೂಪದಲ್ಲಿ ನಾವು ಆರಾಧನೆ ಮಾಡಿದೀವೋ, ಅಷ್ಟು ಇದರಲ್ಲಿ ವಿದ್ ಪ್ರೂಫ್ ಅಲ್ಲಿ ಇದು ಮಾಡಿ ತೋರಿಸಿದ್ದಾರೆ. ಅಲ್ಲಿನ ಜನ, ಅಲ್ಲಿನ ಮಕ್ಕಳು. ಗಾಳಿಗೆ ಜಾತಿ ಭೇದ ಧರ್ಮ ಯಾವುದೂ ಇಲ್ಲ, ಗಾಳಿ ಎಲ್ಲರಿಗೂ ಒಂದೇ. ಪ್ರತಿಯೊಬ್ಬ ಈಗ ಚರ್ಚಿನ ಮುಂದ್ಗಡೆ ಅರಳಿ ಮರ ನಡ್ಬಹುದು, ಶಾಲೆಯ ಮುಂದ್ಗಡೆ ಅರಳಿ ಮರ ನಡ್ಬಹುದು, ಪ್ರತಿಯೊಂದು ಹಾಸ್ಪಿಟಲ್ ಎದುರುಗಡೆ ಅರಳಿ ಮರ ನಡ್ಬಹುದು. ಈಗ ಯಾಕಂದ್ರೆ ಪ್ರೂಫ್ ಇಲ್ಲೇ ಸಿಕ್ಕಿದೆ. UPಯಲ್ಲಿ ಆಗಿದ್ದ ಇದು ಘಟನೆ, 80 ಮಕ್ಕಳು ಹೋದ ಮೇಲೆ ಅರಳಿ ಮರದ ನೆನಪಾಯ್ತು ಅವರಿಗೆ. ಇದು ಈಗ ಆದ್ರೆ ನಗರಗಳಲ್ಲಿ ಸಾಧ್ಯನಾ ಗೋಪಿ ಭಟ್ರೆ? ಯಾಕಂತ ಹೇಳಿದ್ರೆ ಜಾಗ ಫ್ಲಾಟ್ಗಳಿರ್ತವೆ, ಅಲ್ಲಿ ಹೇಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ನಿಮ್ಮ ಪ್ರಕಾರ? ನಗರಗಳಲ್ಲಿ ನೋಡಿ, ನಾನು ಆಗ್ಲೇ ಹೇಳಿದ್ದೇನೆ, ಗಣಪತಿಗೆ ಇಷ್ಟೇ ದೊಡ್ಡ ಮಾಡ್ಬೇಕಂತೇನಿಲ್ಲ, ಸಣ್ಣ ರೂಪದಲ್ಲಿ ಕೂಡ ಗಣಪತಿಯನ್ನ ಆರಾಧಿಸಬಹುದು. ಮತ್ತು ಆದ್ರೆ ಒಂದು ತಿಂಗಳು ವರ್ಷ ದೊಡ್ಡದು ಮಾಡಿ ಮರು ವರ್ಷ ಚಿಕ್ಕದು ಮಾಡ್ಲಿಕ್ಕೆ ಅವಕಾಶ ಉಂಟಾ? ಹಾಗೆ ಇಲ್ಲ, ಹಾಗೇನಿಲ್ಲ. ಈಗ ನೋಡಿ, ಈಗ ನಾನೇ ಹೇಳ್ಬೇಕಾದ್ರೆ, ನಾನು ಪುರೋಹಿತನಾಗಿದ್ಕೊಂಡು 100 ವರ್ಷಗಳಿಂದ ಗಣಪತಿಯ ಆರಾಧನೆ ಆಗ್ತಾ ಇತ್ತು ನಮ್ಮ ದೇವಸ್ಥಾನದಲ್ಲಿ. ಚಕ್ರವರ್ತಿ ಸುಲೇಬೇಲೆ ಅವರ ಒಂದು ಮಾರ್ಗದರ್ಶನದಂತೆ ಈಗ ನಾವು ಆವೆ ಮಣ್ಣಿನಿಂದ ತಯಾರಿಸುದು, POP ಎಲ್ಲ. ಆದ್ರೂ ಸಹ ಅದಕ್ಕೆ ರಾಸಾಯನಿಕ ಬಣ್ಣ ಕೊಡದೆ ನೈಜವಾಗಿ ಖಾಲಿ ಮಣ್ಣಿನಿಂದ ಗಣಪತಿಯನ್ನ ನಾವು ಆರಾಧನೆ ಮಾಡ್ತಾ 3 ವರ್ಷದಿಂದ ಬಂದಿದ್ದೇವೆ. ನಂಗೇನು ಅನಿಸ್ಲಿಲ್ಲ, ಹಿಂದೆ ನಾವು ಪೇಂಟ್ ಹಾಕ್ತಿದ್ದೆವು, ಈಗ ಪೇಂಟ್ ಹಾಕದೆ ದೋಷ ಬರ್ತಿದೆ ಅನ್ನುವಂಥದ್ದು ಅನಿಸ್ಲಿಲ್ಲ. ಯಾಕಂದ್ರೆ ಅದು ನಮ್ಮ ಭಾವನೆ, ಯದ್ಭಾವನ್ ತದ್ಭವತಿ. 3 ವರ್ಷದ ಅದನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೂ ಅದರಿಂದ ನೋಡಿ, ಈಗ ನಾವು ನಮ್ಮ ಬಾವಿಯಲ್ಲಿ ಹಾಕ್ತೇವೆ, ಆ ರಾಸಾಯನಿಕ ಬಣ್ಣಗಳು ಇದ್ರೆ ಅದೇ ನೀರನ್ನು ನಾವು ಕುಡಿಯುವಾಗ ಬಾವಿ ಕೂಡ ಹಾಳು, ನಮ್ಮ ಜೀವಕ್ಕೂ ಕೂಡ ಹಾಳು. ಆದ್ರಿಂದ ಮೊದಲು ನಂಗೊಂದಿತ್ತು ಕಲ್ಲರ್ ಇಲ್ಲದೆ ಹೇಗೆ ಕಾಣಬಹುದು ಅಂತ ಹೇಳಿಕೊಂಡು, ಆದ್ರೆ ಅಲ್ಲಿ ತಯಾರಾಗುವ ಗಣಪತಿಯನ್ನು ನೋಡಿಕೊಂಡು ಗ್ರಾಹಕರು ಬರುವ ವರ್ಷ ನಮ್ಗೆ ಕೂಡ ಅಂತದ್ದೇ ಗಣಪತಿ ಮಾಡಿ ಚಂದ ಕಾಣ್ತದೆ ಅನ್ನುವಂತಹ ಹೇಳಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಗಣಪತಿ ತಯಾರಕರು ಹೇಳ್ತಾರೆ. ಆದ್ರಿಂದ ಸಣ್ಣ ರೂಪದಲ್ಲಿ ನೀವು ಬೇಕಾದ್ರೆ ಫ್ಲಾಟ್ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಆದ್ಮೇಲೆ ನಿಮ್ಗೆ ಮಾಡಲೇಬೇಕಂತ ಅನಿಸಿದ್ರೆ ಸಣ್ಣ ರೂಪದಲ್ಲಿ ಮಾಡಿ ಆ ಗಣಪತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವಂಥದ್ದು. ಮಂತ್ರೋಕ್ತವಾಗಿ ನಾವು ಮಂತ್ರದ ರೂಪದಲ್ಲಿ ಅದನ್ನು ವಿಸರ್ಜನೆ ಮಾಡ್ತೇವೆ. ಅದರ ನಂತರ ಆ ಮಣ್ಣು ಕರಗಿ ಹೋಗ್ಬೇಕು, ಪಂಚತತ್ವಗಳಲ್ಲಿ ಸೇರಬೇಕು. ನಿಮ್ಗೆ ಸಾಧ್ಯವೇ ಇಲ್ಲದಂತಹ ಸಂದರ್ಭದಲ್ಲಿ, ಎಲ್ಲಿಯೂ ಹತ್ತಿರ ಬಾವಿ ಇಲ್ಲ, ಎಲ್ಲಿಯೂ ಹತ್ತಿರ ಕೆರೆ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಬಕೆಟ್ ನೀರಲ್ಲಿ ಕೂಡ ಅದನ್ನು ಹಾಕಿ ವಿಸರ್ಜನೆ ಮಾಡಿದ್ರೆ ಕೂಡ ಅದು ಕೂಡ ನಡೀತದೆ. ನಿಮ್ಮದು ಕೂಡ ಅದು ಹೊಂಡ ಮಾಡ್ಲಿಕ್ಕೆ ನಗರಗಳಲ್ಲಿ ಅವಕಾಶ ಇಲ್ಲ ಅಂತಾದ್ರೆ ನೋಡಿ, ಕಾರ್ಪೊರೇಷನ್ ಅಲ್ಲಿ ಎಲ್ಲಿಯೂ ಬೇಕಾದ ಒಂದು ಗಿಡ ನಡುವಷ್ಟು ಜಾಗ ಯಾರು ಬೇಕಾದ್ರೂ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ. ಸ್ವಚ್ಛತೆ ಇರಬೇಕು ಅನ್ನೋದು ಕೂಡ ಮುಖ್ಯ. ಹೌದು, ಸ್ವಚ್ಛತೆ, ಇದರಲ್ಲಿ ಸ್ವಚ್ಛತೆಗೆ ದೋಷ ಬರುವುದೇ ಇಲ್ಲ. ಅದರಲ್ಲಿ ಎಲ್ಲಿ ಬೇಕಾದ್ರೂ ಪಾರ್ಕ್ ಅಲ್ಲಿ ಮುಂಚಿನ ದಿನ ಹೋಗಿ ಮಾತಾಡ್ಕೊಂಡು ನಾವೊಂದು ಇಲ್ಲೊಂದು ಗಿಡ ನಡ್ತೀವಿ ಅಂತ ಹೇಳಿದಿಲ್ಲ. ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ವನ ಮಹೋತ್ಸವ ಮಾಡ್ತಾರೆ. ಈಗ ನಮ್ಮ ಲಯನ್ಸ್ ಕ್ಲಬ್ ನಲ್ಲಿ ಮಾಡ್ತಾ ಇದ್ದೀವಿ ನಾವು. ಅವರದ್ದು ಈಗ ಹೈಲ್ಯಾಂಡ್ ಕ್ಲಬ್ ನಲ್ಲಿ ನಾನು ಒಬ್ಬ ಸದಸ್ಯನಾಗಿ ಸಕ್ರಿಯ ಕಾರ್ಯಕರ್ತನಾಗಿ ಇದರಲ್ಲಿ ಪಾಲ್ಗೊಂಡಿದ್ದೀವಿ. ಈಗ ಈ ಹಿಂದೆ ಪ್ರತಿ ವರ್ಷ ಒಂದು 10, 15, 20 ಗಿಡಗಳನ್ನು ನಾವು ನಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಇದರಲ್ಲಿ ಲಯನ್ಸ್, ರೋಟರಿ, JC ಇಂತಹ ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತೆ ಶಾಲಾ ಮಕ್ಕಳಲ್ಲಿ ಎಲ್ಲ ಕೈ ಜೋಡಿಸಿದ್ರೆ ಇದರಲ್ಲಿ ದೊಡ್ಡ ಒಂದು ನಮ್ಮ ಇದು ಗೋರಖ್ಪುರದಲ್ಲಿ ಆದಂತ ಘಟನೆ ನಮ್ಮ ದೇಶದಲ್ಲೇ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅಂತ ಒಂದು ಬೆಸ್ಟ್ ಅಂತ ಹೇಳಿದ್ರೆ ಬಹುಶಃ ಎಲ್ಲಿ ಜಾಗ ಉಂಟು ಅಂದ್ರೆ ಮೊದಲು ಡಿಸೈಡ್ ಮಾಡಿ, ಜಾಗ ಒಂದು ಗಿಡ ನಡುವಷ್ಟು ಜಾಗ 100% ಎಲ್ಲರೂ ಇದ್ದೇ ಇರುತ್ತೆ. ಗಣಪತಿಗಳು ಒಟ್ಟಿಗೆ ಇದ್ದ ಕಾರಣ ಒಂದಿಷ್ಟು ನಾವು ಯೋಚನೆ ಮಾಡಬೇಕಾಗತ್ತೆ. ಆದ್ರೆ ಅದು ಸರಿಯಾದ ಮಹಾನಗರ ಪಾಲಿಕೆ ಆಗಲಿ ಅವರಲ್ಲಿ ಈಗ ತುಂಬಾ ಈಗ ಪಾರ್ಕ್ ಇರುತ್ತೆ, ಎಲ್ಲಾದ್ರೂ ಜಾಗ ಮನೆ ಅಂಗಳದಲ್ಲಿ ಗಾರ್ಡನ್ ಅಲ್ಲಿ ಇದ್ರೆ ಅಲ್ಲಿ ಇಡ್ತಾರೆ. ಮತ್ತೆ ಗಣಪತಿ ಇಡುವವರು ಸ್ವಲ್ಪ ಕ್ಲೀನ್ ಎಲ್ಲ ಮೇಂಟೈನ್ ಮಾಡಿರ್ತಾರೆ. ಅವರಿಗೆ ಒಂದು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಅದನ್ನ ಮಾಡುವವರು ಒಂದು ವಿಸರ್ಜನೆಗೆ ಜಾಗ ಹುಡುಕಿ ಇಡ್ತಾರೆ ಅವರು. ಮತ್ತೆ ಇದು ಇಲ್ದನೇ ಒಂದು ಲಾರಿಯಲ್ಲಿ ಹಾಕಿ ಕಳಿಸುವುದು, ಅದು ಮಹಾನಗರ ಪಾಲಿಕೆಯವರು ವ್ಯವಸ್ಥೆ ಮಾಡಬೇಕು.
ಅವ್ರನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಡಬಾರ್ದು ಅಂತೇಳಿ ಅವರು ಕಾನೂನುಬದ್ಧವಾಗಿ ಮಾಡಿ, ಹಾಗೂ ಅವರನ್ನ ಅದನ್ನ ಈಗ ಬೆಂಗಳೂರಲ್ಲಿ ಏನಂತ ಹೋದ ವರ್ಷ ಆಗಿರುವುದು ಮಹಾನಗರ ಪಾಲಿಕೆಯವರು ಲಾರಿಯಲ್ಲಿ ಕಸದ ಒಟ್ಟಿಗೆ ಗಣಪತಿನ ಕೊಂಡೊಯ್ದಿದ್ದಾರೆ. ಅಲ್ಲಿಂದ ಆ ದಿನದಿಂದನೇ ನಾನು ಸಂಕಲ್ಪ ಮಾಡಿದೆ ಇದಕ್ಕೊಂದು ಮುಕ್ತಿ ಹಾಡಬೇಕು ಅಂತ ಹೇಳಿ. ಮಹಾನಗರ ಪಾಲಿಕೆಯವರು ಗಣೇಶ ವಿಸರ್ಜನೆ ಮಾಡಿ ಅವರ ಕಾಂಪೌಂಡ್ ವಾಲ್ ಇಟ್ಟು ಬಿಡ್ತಾರೆ. ಮಹಾನಗರ ಪಾಲಿಕೆ ಲಾರಿ ಬರ್ತದೆ, ಕೊಂಡೊಯ್ದು ಅದನ್ನ ವಿಸರ್ಜನೆ ಮಾಡ್ತಾರೆ. ಅದಕ್ಕಿಂತ ಇದು ತುಂಬಾ ಒಳ್ಳೆಯ ವಿಚಾರ. ಅದರಲ್ಲಿ ಗಿಡನು ಶ್ರದ್ಧಾ ಭಕ್ತಿಯಿಂದ ನೀವು ಗಣಪತಿ ಮಾಡಿ ಕಾಂಪೌಂಡ್ ವಾಲ್ ಮೇಲೆ ಇಡುವ ಅವಶ್ಯಕತೆ ಇಲ್ಲ. ಅದನ್ನ ವಿಧಿವಿಧಾನವಾಗಿ ಕೊಂಡೋಗಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲಿ ಗಾರ್ಡನ್ ಇದೆ ನಿಮ್ಮ ಎಲ್ಲಿ ಬೇಕೋ ಅವ್ರು ನಟ್ಟಿದ್ರು ಬೇಜಾರಿಲ್ಲ. ವಿಸರ್ಜನೆ ಜೊತೆಗೆ ಒಂದು ಗಿಡನೂ ಆಗತ್ತೆ, ಅದು ಒಂದು ದೇವರ ಗಿಡ ಆಗಿ ಬೆಳ್ಳಿಕ್ಕೂ ಒಂದು ಇದಿರುತ್ತೆ. ಗೋಪಾಲಕೃಷ್ಣ ಭಟ್ ಅವರೇ, ನಿಮ್ಮದು ಕಾನ್ಸೆಪ್ಟ್ ಒಂದು ಹಂತಕ್ಕೆ ಒಳ್ಳೆಯದು, ಬಹುಶಃ ಅದಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಳ್ಬೋದು. ಯಾಕಂದ್ರೆ ಇದು ನೀರಲ್ಲಿ ಕೂಡ ಹಾಕುವಂತ ಅಗತ್ಯ ಇಲ್ಲ, ಒಂದು ಗಿಡ ಕೂಡ ಬೆಳೆಯುತ್ತೆ. ಬಹುಶಃ ನೀವು ಹೇಳಿದ್ದು ನೀರಲ್ಲಿ ಹಾಕಿದ ನಂತರ ಅಲ್ಲಿಗೆ ಅದು ಮುಗಿಯುತ್ತೆ, ಆದರೆ ಇದು ಒಂದು ಗಿಡ ಕೂಡ ಹೆಚ್ಚು ಬೆಳಿಲಿಕ್ಕೆ ಅವಕಾಶ ಉಂಟು. ಖಂಡಿತವಾಗಿಯೂ ಈಗ ನಮ್ಮೆಲ್ಲರ ಉದ್ದೇಶ ಅಂತ ಹೇಳಿದ್ರೆ ಪ್ರಕೃತಿ ಉಳಿಬೇಕು, ಪ್ರಕೃತಿ ಬೆಳಿಬೇಕು. ಇಬ್ಬರದ್ದು ಕೂಡ ಉದ್ದೇಶ ಒಂದೇ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇದರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಮಾತ್ರ ಇದು ಸಫಲ ಆಗ್ತದೆ. ಅವರವರಿಗೆ ಜಾಗೃತಿ ಹುಟ್ಟಬೇಕು, ಪ್ರಕೃತಿ ಉಳಿಬೇಕು ಅನ್ನೋ ಒಂದು ಪ್ರಕೃತಿ ಮಾತ್ರ ಅಲ್ಲ, ಮನುಷ್ಯನಿಂದ ಹಿಡಿದು ಪ್ರತಿಯೊಂದು ಜೀವಿ ಜಂತುಗಳು ಕೂಡ ಉಳಿಬೇಕು. ನಾವು ನಮ್ಮ ಮಾತ್ರ ಸ್ವಾರ್ಥ ನೋಡುದಲ್ಲ, ಜೀವಿ ಜಂತುಗಳು ಕೂಡ ಉಳಿಬೇಕು, ಹಾಗೂ ಈ ಪರಿಸರ ಕೂಡ ಉಳಿಬೇಕು. ಧಾರ್ಮಿಕ ಭಾವನೆಗಳಿಗೆ ಕೂಡ ಧಕ್ಕೆ ಆಗ್ಬಾರ್ದು, ಅಷ್ಟೇ ನಮ್ಮ ಉದ್ದೇಶ. ಬಹುಶಃ ಸಂಘ ಸಂಸ್ಥೆಗಳಿಗೆ ಇದು ಒಂದಿಷ್ಟು ಕಷ್ಟ ಆಗ್ಬೋದೇನೋ ಅಂತ ಅನಿಸ್ತಾ ಅಲ್ಲ. ವನಮೋಸ ಮಾಡ್ತಾರೆ, ವನಮೋಸ ಮಾಡ್ಲಿ ಅವರು. ಪ್ರತಿ ವರ್ಷ ಏನು ಮಾಡ್ತಾರೆ, ಗಿಡ ನಟ್ಟು ಸೀದಾ ಹೋಗ್ಬಿಡ್ತಾರೆ. ಆದ್ರೆ ಅದು ಆಗ್ಬಾರ್ದು. ಗಿಡ ನಟ್ಟು ಇನ್ನೊಂದು ವರ್ಷ ಹೋದ ವರ್ಷ ನಟ್ಟಿದ್ದು ಗಿಡ ಏನಾಗಿದೆ ಅಂತ ಹೇಳಿ ಅದರದ್ದು ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಇನ್ನೊಂದು ಮತ್ತೆ ಗಿಡ ನೋಡು. ಮೊದಲು ನಟ್ಟ ಗಿಡ ಅಲ್ಲಿ ಸತ್ತೋಗಿರುತ್ತೆ. ಈಗ ಶಾಲಾ ಇದರಲ್ಲಿ ವನವಾಸ ನಾವು ಇದರಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಇಂದ ವತಿಯಿಂದ ನಾವು ಮಾಡಿದ್ವಿ, ಪ್ರತಿ ವರ್ಷನೂ ಮಾಡ್ತಿದ್ವಿ, ಈ ವರ್ಷನೂ ಮಾಡಿದ್ವಿ, ಹೋದ ವರ್ಷನೂ ಮಾಡಿದ್ವಿ. ಹೋದ ವರ್ಷ ಗಿಡ ನಟ್ಟಿದ್ದು ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ತಗೊಂಡಿದ್ವಿ. ಈ ಏನ್ ಮಾಡ್ತಾರೆ, ಗಿಡ ನೋಡುದು ಒಂದು ಪ್ರೋಗ್ರಾಮ್ ಆಗ್ಬಾರ್ದು, ಅದು ಶಾಶ್ವತವಾಗಿ ಉಳಿಬೇಕನ್ನೋದೇ ಒಂದು ಉದ್ದೇಶ. ಇಲ್ಲಿ ಗಿಡನೊಟ್ಟಿಗೆ ಗಣಪತಿ ಕೂಡ ಇದೆ. ಹೌದು, ಇದು ಗಣಪತಿಯ ಒಂದು ಹಬ್ಬದ ಜೊತೆಗೆ ಇದನ್ನು ಮಾಡುವ ಉದ್ದೇಶ. ಪ್ರಕೃತಿಯಲ್ಲಿ ಗಣಪನನ್ನು ನೋಡ್ಬೇಕನ್ನೋದೇ ಇದೆ. ಮತ್ತೆ ಗಾಳಿ ನೀರು ಅನ್ನೋದು ಅದು ಕೇವಲ ಇದು ಗಣಪತಿ ಹಿಂದೂ ಒಂದು ಇದು ಗಿಡ ಎಲ್ಲಾ ಧರ್ಮದವರಿಗೂ ಬೇಕು. ಗಾಳಿ ಅನ್ನೋದು ಎಲ್ಲಾ ಧರ್ಮದ, ಅದಕ್ಕೆ ಭೇದ ಭಾವನೆ ಇಲ್ಲ. ಗಾಳಿ ನೀರು ಅನ್ನೋದು ಭೇದ ಭಾವನೆ ಇಲ್ಲ. ಭೂಮಿ, ಗಾಳಿ ನೀರು ಭೂಮಿ, ಇದಕ್ಕೆ ಯಾವ ಧರ್ಮ ಇದು ಸಂಘ ಸಂಸ್ಥೆ ಎಲ್ಲರಿಗೂ ಉಸಿರಾಡ್ಲಿಕ್ಕೆ ಗಾಳಿಯೇ ಬೇಕು. ಅದನ್ನ ಬಿಟ್ಟು ಬದುಕಲಿಕ್ಕೆ ಆಗುದಿಲ್ಲ. 5 ನಿಮಿಷ ಅಂತ ಉಸಿರು ಕಟ್ಕೊಂಡಿರ್ಬೋದು. ಸಂಘ ಸಂಸ್ಥೆ ಅಂತ ಹೇಳ್ಕೊಂಡು ಲೇಬಲ್ ಇಟ್ಕೊಂಡ್ರೆ ಆಗತ್ತಾ? ನಮ್ಗೆ ಉಸಿರು ಇದ್ರೆ ನಾವು ಎಲ್ಲ ಅದು ಬೇರೆ ಏನಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಒಂದು ಕೆಲಸ ಮಾಡ್ಬೋದು ನಾವು. ಈಗ ನೀವು ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದ್ದೀರಾ? ನೋಡಿ ಈಗ ಗಿಡ ಚೌತಿಗೋಸ್ಕರ ನಾವು ಗಣೇಶ ಚತುರ್ಥಿಗೋಸ್ಕರ ಕಾಯ್ತಾ ಇದ್ದೀವಿ. ಅದೇ ದಿನ ಸಂಜೆ ಒಳ್ಳೆಯ ಇದು ವಿಧಿವಿಧಾನದಲ್ಲಿ ಅದನ್ನ ಗಿಡ ನಡಬೇಕು ಅಂತ ಹೇಳಿ ಇನ್ನು ಕೆಲವೆಲ್ಲ ಬಿಲ್ಲವ ಸಂಘದವರು, ಮತ್ತೆ ನಾರಾಯಣಗುರ ಸಂಘದವರು, ಮತ್ತೆ ಬಂಟ್ ಸಂಘದವರು, ಹಲವಾರು ಸಂಘದವರು ಗಣಪತಿ ಇಡ್ತಾರೆ. ಅವರಿಗೆ ಆದಷ್ಟು ನಿಮ್ಮ ಮೂಲಕ, ಮೀಡಿಯಾದ ಮೂಲಕ ಗಣಪತಿ ವಿಸರ್ಜನೆ ಮಾಡಿ ನದಿ ತೀರದಲ್ಲಿ ಮಾಡ್ತೀರಿ, ಆವಾಗ ಒಂದು ಗಿಡ ತಗೊಂಡೋಗಿ ಅದ್ರ ನೆನಪಿಗಾಗಿ ಒಂದು ನದಿಯ ದಂಡೆಯಲ್ಲಿ ಗಿಡ ನಡೆಯುವ ಅಂತ ಹೇಳುವ ಒಂದು ನಮ್ಮ ಪರಿಸರ ಸಂರಕ್ಷಣಾ ವೇದಿಕೆ ಶಶಿಧರ್ ಶೆಟ್ಟರು, ಮತ್ತೆ ಸ್ವರ್ಣ ಸುಂದರ್ ಅವರು, ಜೀವನ್ ದಾಸ್ ಶೆಟ್ಟಿ ಅವರೆಲ್ಲ ಇದರ ಬಗ್ಗೆ ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಇದರ ಬಗ್ಗೆ ತುಂಬಾ ಅವರ ಕೆಲಸ ಬಿಟ್ಟು ಅವರದ ಸಮಯಗಳನ್ನು ಹಾಳು ಮಾಡಿಕೊಂಡು ಇದ್ರ ಬಗ್ಗೆ ತುಂಬಾ ಹೋರಾಟ ಮಾಡ್ತಾರೆ. ಆದ್ರೆ ಎಲ್ಲ ಜನರು ಒಗ್ಗೂಡ್ಬೇಕು ಇದರಲ್ಲಿ. ಎಲ್ಲರೂ ನಮಗೆ ಈ ಮಟ್ಟಕ್ಕೆ ನಿಮ್ಮ ಮೀಡಿಯಾದವರಿಗೆ ತಂದದ್ದೇ ಅವರು ಪರಿಸರ ಸಂರಕ್ಷಣಾ ವೇದಿಕೆಯವರು, NCF ಇವರು ಶಶಿಧರ್ ಅವರು. ಅವರು ನಂಬಿಕೆಗಳಿಗೆ ತೊಂದರೆ ಆಗ್ಲಿಕ್ಕಿಲ್ಲ. ಅದು ಗೋಪಾಲ್ ಭಟ್ರು ಹೇಳಬೇಕು. ಅವರ ಇದರಲ್ಲಿ ನಾವು ಅವರ ಹಿರಿಯವರ ಹತ್ರ ನಾವು ಕೇಳಿದಾಗ ಅದರಲ್ಲಿ ತುಂಬಾ ಜನನ ಹತ್ರ ಅದರಲ್ಲಿ ವಿಮರ್ಶೆ ಆಗಿದೆ, ಪ್ರೆಸ್ ಮೀಟು ಆಗಿದೆ. ಏನು ತೊಂದರೆ ಆಗುದಿಲ್ಲ. ಲಾರಿಯಲ್ಲಿ ಕೈ ಮುರಿದ ಗಣಪತಿ ನೋಡುವುದಕ್ಕಿಂತ ಇದರಲ್ಲಿ 100% ಆಗತ್ತೆ ಅಂತ ಹೇಳ್ತಾರೆ. ಗಣಪತಿ ಅಂತ ಹೇಳಿದ್ರೆ
ನಾವೀಗ ಪೂಜೆ ಮಾಡೋದು ಯಾವಾಗ ಅಂತ ಹೇಳಿದ್ರೆ, ಈಗ ಗಣಪತಿ ಅವರು ತಯಾರಕರು ಅಲ್ಲಿ ಮಾರಾಟಕ್ಕೋಸ್ಕರ ಇರ್ತಾರೆ, ಅದರಲ್ಲಿ ಆ ಚೈತನ್ಯ ಇರುವುದಿಲ್ಲ. ಅದರ ನಂತರ ನಾವು ಮನೆಗೆ ತಂದ ಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ, ಪ್ರಾಣ ಯಹ ಪ್ರಾಣಾಹ ಜೀವಯಸ್ತಃ ಇಹೈವಾಗತ್ಯ ಸರ್ವೇಂದ್ರಿಯಾಣಿ ಇಹ ತಿಷ್ಟಂತು, ಅಂದ್ರೆ ಪ್ರಾಣ ಬರಲಿ, ಜೀವ ಬರಲಿ, ಎಲ್ಲಾ ಇಂದ್ರಿಯಗಳು, ಕೈ ಕಾಲು ಇತ್ಯಾದಿ ಎಲ್ಲಾ ಇಂದ್ರಿಯಗಳು ಅದರಲ್ಲಿ ಬರಲಿ ಅಂತ ಪ್ರಾಣ ಪ್ರತಿಷ್ಠೆ ಮಾಡಿ, ಅದಕ್ಕೆ ಧ್ಯಾನ ಆವಾಹನ ಎಲ್ಲ ಉಪಚಾರ ಕೊಟ್ಟು ಅದಕ್ಕೆ ಶಾಸ್ತ್ರೋಕ್ತವಾಗಿ ಆವಾಹನೆಯನ್ನು ಮಾಡ್ತೇವೆ. ಹಾಗೇನೆ ವಿಸರ್ಜನೆಗಿಂತ ಮೊದಲು ಮಂತ್ರ ರೂಪದಲ್ಲಿ ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯ ಪಾರ್ಥಿವಿ ಇಷ್ಟಕಾಮಾರ್ಥ ಸಿದ್ಧಾರ್ಥಂ ಪುನರಾಗಮನಾಯ ಅಂತ ಹೇಳಿಕೊಂಡು ಬರುವ ವರ್ಷ ಕೂಡ ನೀನು ಇದೇ ರೀತಿ ಇದರಲ್ಲಿ ಆವಾಸ ಆಗಿರ್ಬೇಕನ್ನುವಂತಹ ಮಂತ್ರವನ್ನು ಹೇಳಿಕೊಂಡು ವಿಸರ್ಜನೆಯನ್ನು ಮಾಡ್ತೇವೆ. ಅಲ್ಲಿಗೆ ನಮ್ಮ ಶಾಸ್ತ್ರದ ಕಾರ್ಯಕ್ರಮ ಮುಗಿತು. ತದನಂತರ ವಿಸರ್ಜನೆ ಮಾಡಿ ಪಂಚತತ್ವಗಳಲ್ಲಿ ವಿಲೀನ ಮಾಡುವಂತದ್ದು ಮಾತ್ರ ಇರುವಂತದ್ದು ಅಲ್ವಾ? ನಿಮ್ಗೆ ಕೂಡ ನಮ್ಮ ಉದ್ದೇಶನೂ ಅದೇ ಅಷ್ಟೇ. ಅದರ ನಂತರ ಯಾವ ರೀತಿಯಲ್ಲಿ ಮಾಡಿದ್ರು ಸಹ ಪಂಚತತ್ವದಲ್ಲಿ ವಿಲೀನ ಆದ್ರೆ ಆಯ್ತು, ಮತ್ತೆ ಯಾರ್ದು ಕೂಡ ಮುಖ್ಯವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಈ ಮೊದಲು ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸೋಣ. ನಮಸ್ಕಾರ. ಹಲೋ, ನಮಸ್ತೆ, ಮಾತನಾಡಿ. ನಮಸ್ತೆ ಸರ್. ಹೇಳಿ ನಿಮ್ಮ ಅಭಿಪ್ರಾಯ. ನಾವು ಅನಿಲ್ ಅಂತ ಸರ್, ಮಂಗಳೂರಿಂದ ಫೋನ್ ಮಾಡ್ತಿರೋದು. ಹೇಳಿ ಅನಿಲ್ ಅವರೇ, ಮಾತಾಡಿ. ನಮ್ಗೆ ಸ್ವಲ್ಪ ಸುರೇಶ್ ಶೆಟ್ಟಿ ಅವ್ರ ಹತ್ರ ಮಾತಾಡ್ಲಿಕ್ಕಿದೆ ಸರ್. ಮಾತಾಡಿ, ಇದ್ದಾರೆ. ಹೇಳಿ ಅನಿಲ್ ಅವರೇ. ಸುರೇಶ್ ಶೆಟ್ಟಿ ಅವರೇ ನಮಸ್ತೆ, ಹೇಳಿ. ನೀವು ತಗೊಂಡಿದ್ ಕಾನ್ಸೆಪ್ಟ್ ಇತ್ತಲ್ಲ, ಇವಾಗ ನಮ್ ಯೂತಿಗೂ ತುಂಬಾ ಚೆನ್ನಾಗಿದೆ ರೀ ಇದು. ಧನ್ಯವಾದ. ಈ ತರ ಕಾನ್ಸೆಪ್ಟ್ ನಮಗೂ ತುಂಬಾ ಇಷ್ಟ ಆಗಿದೆ. ಏನಕ್ಕಂತ ಹೇಳಿದ್ರೆ, ಇವಾಗ ಗಣಪತಿ ಮಾಡ್ತಾರೆ, ಅದಕ್ಕೆ ಕೆಮಿಕಲ್ ಓದಿದ ಮಿಶ್ರಣ ಮಾಡ್ಕೊಂಡು ಇಡೀ ಪರಿಸರ ಪೂರ ಹಾಳು ಮಾಡ್ತಿದ್ದಾರೆ ಇವಾಗ ಜನರೇಷನ್. ನಾವು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಯಾರಾದ್ರೂ ಮುಂದ್ ಬಂದು ಹೀಗೆಲ್ಲ ಹೇಳಿದ್ರೆ ನಮ್ಮ ಜನರಿಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಇದೆಲ್ಲ. ಅದು ಆಯ್ತು. ಆದ್ರೆ ನೀವು ಫೋನ್ ಮಾಡಿದ್ದಕ್ಕೆ ನಿಮ್ಗೆ ನೀವು ತೋರ್ಕೊಂಡಿದ್ರೆ ನಮ್ಗೆ ಗೊತ್ತಾಗಿತ್ತು. ಇವಾಗ ಪರಿಸರ ಉಳಿತದೆ, ಮಣ್ಣು ಅದು ನಮ್ಮ ಸಂಪ್ರದಾಯ ಕಾಪಾಡ್ತದೆ. ಅದು ಒಳ್ಳೇದು ವಿಚಾರ. ನೀವು ಫೋನ್ ಮಾಡಿದ್ದಕ್ಕೆ ಧನ್ಯವಾದ. ಆದ್ರೆ ನೀವು ಇದರಲ್ಲಿ ಒಂದು ಗಿಡ ನಡಬೇಕು, ಗಣಪತಿ ಇಟ್ಟು ಗಿಡ ನೆಟ್ಟು ಅದನ್ನ ಆರಾಧನೆ ಹಾಗೂ ಇದು ಗಿಡ ನೆಟ್ಟು ಒಳ್ಳೇದಾಗ್ಬೇಕು. ನೀವು ಮಾಡಿ, ನಿಮ್ಮ ಸ್ನೇಹಿತರೆಲ್ಲ ಹೇಳ್ಬೇಕು. ಅನಿಲ್ ಅವರೇ, ನಾವು ಮಾಡ್ತೀವಿ, ನಮ್ಮ ಮನೆಯವರಿಗೂ ಹೇಳ್ತೀವಿ, ನಮ್ಮ ಪಕ್ಕ ಮನೆಯವರಿಗೂ ಹೇಳ್ತೀವಿ. ಇದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿದೆ ಸರ್ ನಮ್ಗೆ. ಇವತ್ತಿನವರೆಗೂ ನಮ್ಗೆ ಈ ತರ ಕಾನ್ಸೆಪ್ಟ್ ಯಾರು ಬಂದಿದ್ದಂಗೆ ಇಲ್ಲ ಸರ್. ಅದು ಗಿಡ ಯಾವ ತರ ನೋಡ್ಲಿಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಇದ್ರೊಳಗೇನೆ ಅಂದ್ರೆ ಆ ಮಣ್ಣಿನ ಒಳಗೇನೆ ಇಟ್ಟು ಆತರ ತುಂಬಾ ಒಳ್ಳೆ ಸರ್. ಇದರಲ್ಲಿ ಪರಿಸರವಾಗಿ ಆಕ್ಸಿಜನ್ ಕೂಡ ಬಿಡುಗಡೆ ಆಗೋದ್ರಿಂದ ಮಕ್ಕಳಿಗೂ ತುಂಬಾ ಒಳ್ಳೇದು, ಹೆಲ್ಪ್ಫುಲ್ ಆಗಿರುತ್ತೆ ಅದು. ಆ ಗಿಡದ ಕೂಡ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಇವಾಗ ನಮ್ಮ ಊರಿನವರಿಗೂ ಇದು ನಾವು ಹೇಳ್ತೀವಿ, ಅದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡ್ತೀವಿ ನಾವು. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಸರ್, ನಮ್ಗೆ ಇಷ್ಟ ಆಗಿದೆ. ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೊ ಒಂದಷ್ಟು ಮಂದಿ ಗಿಡಗಳನ್ನು ನೆಡ್ಲಿಕ್ಕೆ ಸ್ಟಾರ್ಟ್ ಈ ಮೂಲಕ ಗಣಪತಿಯ ಅದೇ ಪಂಚತತ್ವ ಅಂತ ಹೇಳಿದ್ರೆ ಗೋಪಾಲಕೃಷ್ಣ ಭಟ್ ಅವರೇ, ಮಣ್ಣು ಕೂಡ ಒಂದಾಗತ್ತೆ ಅಂತ ಹೇಳ್ಬೋದು. ಖಂಡಿತ. ಮತ್ತು ನೀರು, ಅಗ್ನಿ, ವಾಯು, ಅಂತರಿಕ್ಷ, ಈ ಪಂಚತತ್ವಗಳು. ಎಸ್, ಅದರ ಮೇಲೆ ನಡ್ಕೊಂಡು ಹೋಗುದು, ಅದು ಅದೆಲ್ಲ ನೆಕ್ಸ್ಟ್ ಏನ್ ತೊಂದರೆ ಆಗ್ಲಿ ಅಂದ್ರೆ ಮನಸ್ಸಿಗೊಂದು ನಡ್ಕೊಂಡು ಹೋಗುದು ಅಂದ್ರೆ ಈ ನೆಟ್ಟ ಕಡೆಯಲ್ಲಿ ಯಾರಾದ್ರು ನೋಡಿ, ಎಲ್ಲದಕ್ಕೂ ನಮ್ಮದ್ರಲ್ಲಿ ಮಂತ್ರ ಇದೆ. ಈಗ ನಾವು ಭೂಮಿಗೆ ಕೊಡುವ ಹಾಸಿಗೆಯಿಂದ ಎದ್ದ ಕೂಡಲೇ ಆ ಭೂಮಿ ತಾಯಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂತ ಹೇಳಿದ್ರೆ, ನಿನ್ನನ್ನು ತಾಯಿ ನಾನು ಮೆಡ್ತಾ ಇದ್ದೇನೆ, ಅನಿವಾರ್ಯವಾಗಿ ನನ್ನನ್ನು ಕ್ಷಮಿಸು ಅನ್ನುವಂಥದ್ದು. ಅಂದ್ರೆ ಎಲ್ಲಾ ಭಾವನೆಗಳು ಆ ವಿಸರ್ಜನೆ ಆದ ಮೇಲೆ, ಮಣ್ಣಿನಲ್ಲಿ ವಿಲೀನ ಆದ್ಮೇಲೆ ಅದು ಮಣ್ಣೆ. ಗಣಪತಿ ನಾವು ಮತ್ತೆ ನಾವು ವಿಸರ್ಜನೆ ಮಾಡ್ತೇವಲ್ಲ ಶಾಸ್ತ್ರೋಕ್ತ ರೀತಿಯಲ್ಲಿ, ಅದು ಮಣ್ಣಿನಲ್ಲಿ ಒಂದು ಅದರ ಪುನರ್ಮಿಲೀನ ಆಯ್ತದು. ಹಾಗಾದ್ರೆ ಇದು ಕೆಲ ಗಣಪತಿಗೆ ಮಾತ್ರ, ನಾಡ್ದು ನವರಾತ್ರಿ ಬಂದಾಗ ಅದು ಕೂಡ ನೀವು ಶಾರದೆ? ಇಲ್ಲ, ನಮಗೆ ಇನ್ನೊಂದು ಯೋಜನೆ ಅಂತ ಹೇಳಿದ್ರೆ, ಪ್ರತಿಯೊಂದು ಮಗು ಹುಟ್ಟುತ್ತದೆ, ಮಗುವಿಗೆ ಉಸಿರಾಡ್ಲಿಕ್ಕೆ ಗಾಳಿ ಬೇಕೇ ಬೇಕಾಗ್ತದೆ. ಗೋರಖ್ಪುರ ಅಂತ ಒಂದು ಸನ್ನಿವೇಶ ನಮ್ಮ ದೇಶದಲ್ಲಿ ಎಲ್ಲೂ ಬರಬಾರ್ದು. ನನ್ನ ಇನ್ನೊಂದು ವಿಧಾನ ಅಂತ ಹೇಳಿದ್ರೆ, ಪ್ರತಿಯೊಂದು ಹುಟ್ಟಿದ ಮಗುವಿಗೆ ಯಾವ ಧರ್ಮ ಇರಲಿ, ಜಾತಿ ಇರಲಿ, ಎಲ್ಲ ಮಗು ಹುಟ್ಟಿದಾಗ ಒಂದು ನಾಮಕರಣ ಅಂತ ಮಾಡಿಯೇ ಮಾಡ್ತಾರೆ. ನಾಮಕರಣ ಮಾಡಿದಾಗ ಅವರು ಆ ನಾಮಕರಣ ದಿನ ಮಗುವಿಗೆ ಒಂದು ತೊಟ್ಟಿಲು ಹಾಗೂ ನಾಮಕರಣ ಮಾಡುವ ದಿನ ಅವರ ಆ ಮಗುವಿನ ಹೆಸರಿನಲ್ಲಿ ಒಂದು ಒಳ್ಳೆಯ ಒಂದು ಗಿಡ ನೆಟ್ಟಿದ್ರೆ, ಒಂದು ಸಾಗೋನಿ ಗಿಡ ನೆಟ್ಟಿದ್ರೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಒಂದು ಟೀಕ್ ಸಾಗೋನಿ ಗಿಡ ನೆಟ್ಟಿದ್ರೆ, ಯಾವ ಧರ್ಮದವನೇ ಆಗಲಿ ಇರಲಿ, ಮರ ಬೇಕೇ ಬೇಕು, ಗಾಳಿ ಬೇಕೇ ಬೇಕು, ಭೂಮಿ ಬೇಕೇ ಬೇಕು. ನನ್ನ ವಿಚಾರ ಅಷ್ಟೇ. ಆದ್ರೆ ಮಗುವಿನ ಹೆಸರಿನಲ್ಲಿ ನಾಮಕರಣ ಮಾಡುವಾಗ ಆ ಒಂದು ಗಿಡ ನಡಲಿ,
ಅವರು ಎಲ್ಲಾದ್ರೂ ಒಂದು ಪರಿಸರದಲ್ಲಿ ಎಲ್ಲಾದ್ರೂ ಆಗುತ್ತೆ. ಅವ್ರದ್ದು ಒಂದು ಗಿಡ ನಡುವಷ್ಟು ಜಾಗ ಇಲ್ದಿದ್ದು ಇದು ನೆಡ್ಲಿಕ್ಕೆ ಒಂದು ರೀಸನ್ ಬೇಕು ಅಂತ. ಹೌದೌದು, ರೀಸನ್ ಒಂದು ಈಗ ಜನಕ್ಕೆ ಅದು ಬೇಕಿರೋದು. ಈಗ ಬರ್ತ್ಡೇ ಮಾಡ್ಲಿಕ್ಕೆ ಪಾರ್ಟಿ ಮಾಡ್ಲಿಕ್ಕೆ ಒಂದು ರೀಸನ್ ಇದ್ರೆ ಸಾಕು, ಪಾರ್ಟಿ ಆಗತ್ತೆ, ಎಲ್ಲ ವ್ಯವಸ್ಥೆನೂ ಆಗತ್ತೆ. ಹಾಗಾಗಿ ಇದೊಂದು ಮಾಡ್ಲಿ ಅಂತ ಆ ಬಗ್ಗೆ ಚರ್ಚೆ ಮಾಡ್ತೀನಿ. ನಿಮ್ಮ ಅಭಿಪ್ರಾಯ ಪ್ರಕೃತಿಯನ್ನು ಉಳಿಸುವುದು, ಅದೇ ರೀತಿಯಲ್ಲಿ ಗಣಪತಿಯನ್ನು ಆರಾಧಿಸುವುದು ಮತ್ತು ಆರಾಧನೆ ನಂತರ ಅದನ್ನು ಪ್ರಕೃತಿಯಲ್ಲಿ ಮತ್ತೆ ವಿಲೀನಗೊಳಿಸುವುದು, ಆ ಮೂಲಕ ಒಂದು ಸಸಿಯನ್ನು ಅಲ್ಲೇ ನಾವು ನೆಡುವ ಮೂಲಕ ಪ್ರಕೃತಿ ಕೂಡ ಒಂದಿಷ್ಟು ಲಾಭ, ನಮಗೂ ಒಂದಿಷ್ಟು ಅನುಕೂಲತೆಗಳು ಆಗುವಂತ ಚಾನ್ಸಸ್. ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್, ಡಬಲ್ ಸ್ಟಾರ್ ರೈಸ್ ಮತ್ತು ಡೈರಿ ಡೇ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ನಿಮ್ಮಿಂದ ಸಲಹೆಗಳ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮತ್ತೊಂದು ವಿನೂತನ ಕಾನ್ಸೆಪ್ಟ್ ಕೂಡ. ಒಂದು ಕಡೆಯಲ್ಲಿ ಗಣಪತಿಗೆ ಯಾವುದೇ ರೀತಿಯಲ್ಲಿ ಆವೆ ಮಣ್ಣಿನ ಮೂರ್ತಿಗೆ ಬಣ್ಣಗಳನ್ನು ಹಾಕದೆ ಅದನ್ನು ನಂತರ ಬಾವಿಯಲ್ಲಿ ವಿಸರ್ಜನೆ ಮಾಡುವ ಮೂಲಕ ಬಾವಿಯ ನೀರು ಕೂಡ ಯಾವುದೇ ರೀತಿಯಲ್ಲಿ ಕಲ್ಮಶ ಆಗದೆ, ಅಂದರೆ ಆ ಪೇಂಟಿನಿಂದ ನೀರು ಏನು ತೊಂದರೆ ಆಗದೆ ನಂತರ ಅದನ್ನು ಸೇವಿಸುವ ಕೂಡ ನಮಗೆ ಕೂಡ ಏನು ಅಪಾಯ ಬರದ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್. ಅದನ್ನು ಯುವ ಬ್ರಿಗೇಡ್ ಕಳೆದ ಕೆಲವು ವರ್ಷಗಳಿಂದ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಬರ್ತಾ ಇತ್ತು. ಅದನ್ನು ಅನೇಕರು ಈಗಾಗಲೇ ಮನೆಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಖಾತೆಯ ಮಟ್ಟದಲ್ಲಿ ಕೂಡ ಅದನ್ನು ಇಟ್ಟು ಹಾಗೆ ಅದನ್ನು ವಿಧಿವಿಧಾನದ ಮೂಲಕ ಆಚರಿಸಲಾಗ್ತಾ ಉಂಟು. ಮತ್ತೊಂದು ಕಡೆಯಲ್ಲಿ ಹಾಗೆ ಗಣಪತಿಯ ಮೂರ್ತಿಯ ಒಳಗಡೆನೆ ಒಂದು ಪುಟ್ಟ ಸಸಿಯನ್ನಿಟ್ಟುಕೊಂಡು ನಂತರ ಅದನ್ನು ಮಣ್ಣಿನಲ್ಲಿ ಹೊಂಡ ತೋಡಿ ನೀರು ಹಾಕಿ ಅದನ್ನು ಕೂಡ ಅಲ್ಲಿ ಶಾಸ್ತ್ರೋಕ್ತಬದ್ಧವಾಗಿ ಅದನ್ನು ಗಣಪತಿಯ ವಿಗ್ರಹವನ್ನು ಆ ಸಸಿಯೊಟ್ಟಿಗೆ ಇಟ್ಟು ನಂತರ ಮಣ್ಣಾಕಿ ಮುಚ್ಚುವ ಮೂಲಕ ನಂತರ ಭವಿಷ್ಯದಲ್ಲಿ ಆ ಸಸಿ ದೊಡ್ಡದಾಗಿ ಗಿಡನೋ ಮರನೋ ಆಗುವಂಥ ಒಂದು ಸನ್ನಿವೇಶ, ಅಥವಾ ಈ ಮೂಲಕ ಪರಿಸರಕ್ಕೆ ಪ್ರಕೃತಿಗೆ ನಾವು ಮಾಡುವಂಥ ಒಂದು ಅಲ್ಪ ಸಹಾಯ ಯಾವ ರೀತಿಯಲ್ಲಿ ಗಣಪತಿಯನ್ನು ಆರಾಧಿಸುವ ಮೂಲಕ ಆಗ್ತಾ ಉಂಟು ಎನ್ನುವಂಥ ಎರಡು ವಿಶೇಷವಾಗಿರುವಂಥ ಕಾನ್ಸೆಪ್ಟ್. ಬಹುಶಃ ಸರ್ ಇದನ್ನು ನೀವು ಯಾರಿಗಾದರೂ ಹೇಳುವಾಗ ಹೇಗೆ ಒಪ್ಪಿಕೊಂಡಿದ್ದಾರೆ? ಕಷ್ಟ ಆಯ್ತಾ ಕನ್ವಿನ್ಸ್ ಮಾಡಿ? ಇಲ್ಲ ಹಾಗೇನಿಲ್ಲ, ತುಂಬಾ ಬೇಗ ಅವರಿಗೆ ಅರ್ಥ ಆಗಿದೆ. ಈಸಿ ಮೆಥಡ್ ಏನು ಅದೆಲ್ಲ. ಗಣಪತಿ ಪ್ರತಿಯೊಬ್ಬ ವಿಗ್ರಹ ಮಾಡೋರಿಗೆ ಒಂದು ಗಿಡ ತಗೊಂಡೋಗಿ ಅವರಿಗೆ ತುಳಸಿ ಗಿಡನು, ಕೆಲವರೆಲ್ಲ ಫ್ಲ್ಯಾಟಲ್ಲಿ ಇರ್ತಾರೆ, ಅವರು ಫ್ಲ್ಯಾಟಲ್ಲೇ ಒಂದು ತುಳಸಿನ ಪಾಟಲ್ಲಿ ಹಾಕಿ ತುಳಸಿನ ಆರಾಧನೆ ಮಾಡ್ತಾರೆ. ಅವರಿಗೆ ಈ ಮೂಲಕದಲ್ಲಿ ಪಾಟಲ್ಲೇ ಅದರಲ್ಲಿ ಹಾಗೆ ಪಾಟಲ್ಲಿ ಇದು ಮಾಡಿ ಇವ್ರು ಹೇಳುವ ಮೆಥಡಲ್ಲೇ ವಿಸರ್ಜನೆ ಮಾಡಿ ತುಳಸಿ ಗಿಡ ಬೇಕಾದ್ರೆ ನಡೆಸ್ಬೋದು ಫ್ಲ್ಯಾಟಲ್ಲೆಲ್ಲ. ಎಲ್ಲ ಪುರೋಹಿತರು ಕೂಡ ಒಪ್ಪಿದ್ದಾರೆ ನಿಮ್ಮ? ಹೌದೌದು, ತುಂಬಾ ಅದು ಪ್ರತಿಯೊಬ್ಬರು ಶಶಿಧರ್ ಅವರು ಅದ್ರ ಬಗ್ಗೆ ತುಂಬಾ ಜನನ ಸಲಹೆಗಳನ್ನು ತಗೊಂಡು ಎಲ್ಲ ವಿಚಾರಣೆ ಮಾಡಿ ಇದು ನಾವು ಫಸ್ಟ್ ಗಣಪತಿನ ಮಾಡಿ ಗಂಧದ ಗಿಡ ನಟ್ಟು ಅದರಲ್ಲಿ ಇವಾಗಲೂ ವಿಸರ್ಜನೆ ಮಾಡಲಿಲ್ಲ, ಹಾಗೇ ಇದೆ. ಇವಾಗಲೂ ಅಷ್ಟು ಒಂದು ಎಲೆ ಸಹ ಬಾಡದೆ ಅಷ್ಟು ಒಳ್ಳೆ ರೀತಿಯಲ್ಲಿ ಇದೆ. ಅಂದ್ರೆ ಒಳಗಡೆ ಮಣ್ಣು ಇದೆ. ಅದು ಇವ್ರು ಹೇಳಿದಾಗೆ ಅಷ್ಟು ನೀರಿನ ಅಂಶನೂ ಇದೆ, ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ. ಇವತ್ತಿಗೆ ಒಂದು 8 ದಿನ ಆಯಿತು, 6-7 ದಿನ ಆಯಿತು. ಈಗ ಚೌತಿಗೆ 25ಕ್ಕೆ ವಿಸರ್ಜನೆ ಮಾಡ್ಬೇಕಂತ ಇದ್ದೀವಿ. ಈಗ ಗೊತ್ತೇ ಪೇಂಟ್ ಹೊಡೆಯದೆ ಗಣಪತಿಯನ್ನಿಟ್ರೆ ಹೇಗೆ ಅದು ಮನೇಲಿ ಒಪ್ತಾರ? ಅಂದ್ರೆ ಮನೆಯವರೆಲ್ಲ ಸೇರಿದ್ರೆ ಮಾತ್ರ ಆಗತ್ತೆ, ಅಥವಾ ಪೇಂಟ್ ಹೊಡೆಯುವ ಗಣಪತಿಯನ್ನೇ ಎಲ್ಲರೂ ಖರೀದಿ ಮಾಡ್ಲಿಕ್ಕೆ ಹೋಗ್ತಾರೆ ಹೇಗೆ? ಇಲ್ಲ ನೋಡಿ, ವೈಯಕ್ತಿಕವಾಗಿ ನಾವು ಮನೆಯಲ್ಲಿ ಮಾಡುವಾಗ ನಮ್ಮ ಒಂದು ಅಭಿಪ್ರಾಯಕ್ಕೆ ಒಂದು ಒಪ್ಪಲಿಕ್ಕೆ ಒಂದು 2-3 ಮಂದಿ ಮಾತ್ರ ಇರುವಂಥದ್ದು. ಅಂದರೆ ನಾವು ಮನೆಯಲ್ಲಿ ಆ ಬಗ್ಗೆ ಚಿಂತನೆ ಮಾಡುವಾಗ ಮಂಥನ ಅಂದರೆ ಅದರ ಒಂದು ರಿಸಲ್ಟ್ ಬರ್ತದೆ. ಅದರಿಂದ ಮೊದಲು ಮನೆಯಲ್ಲಿ ಹೇಳಿದ್ರು ಇದು ಒಳ್ಳೆದ. ಶಾಸ್ತ್ರೋಕ್ತವಾಗಿ ನೋಡಿದರೆ ಬಣ್ಣಕ್ಕೆ ಮತ್ತು ವಿಗ್ರಹ ಆರಾಧನೆಗೆ ಯಾವುದೇ ಸಂಬಂಧ ಇಲ್ಲ, ಅದರಿಂದ ಏನು ಕಷ್ಟ ಆಗಲಿಲ್ಲ. ಈಗ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಇನ್ನು ಕ್ರಮೇಣ ಅದು ಒಬ್ಬರ ನಿರ್ಧಾರ ಆಗಿರುವುದಿಲ್ಲ, ಅಲ್ಲಿ 10 ಜನರದ್ದು ನಿರ್ಧಾರ ಆಗಬೇಕು, 10 ಜನರು ಕೂತ್ಕೊಳ್ಬೇಕು, ಅದರ ಬಗ್ಗೆ ಒಂದು ನಿರ್ಧಾರ ಹೊರ ಬರಬೇಕು. ಆದ್ರಿಂದ ಈ ಕೂಡಲೇ ಅವರಿಗೆ ಕೂಡ ಮನಸ್ಸಲ್ಲಿ ಇರ್ಬೋದು, ಇನ್ನು ಕ್ರಮೇಣ ಅಲ್ಲಿ ಕೂಡ ಇಂತಹ ಬದಲಾವಣೆ ಆಗ್ಬೋದು ಅಂತ ಅನಿಸಿಕೆ. ಈಗ ನೋಡಿ, ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ದೇವಭೂಮಿ ಅಂತ ಹೇಳ್ತೇವೆ. ಒಂದು ಕರೆ ಸ್ವೀಕರಿಸಿ, ಆ ಬಗ್ಗೆ ನಿಮ್ಮ ಹತ್ರ ಬರ್ತೀನಿ. ನಮಸ್ಕಾರ. ಹಲೋ ನಮಸ್ತೆ, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು. ನಾನು ಸಚಿನ್ ಅಂತ ಕುಂದಾಪುರದಿಂದ ಮಾತಾಡೋದು. ಹೇಳಿ ಮಾತಾಡಿ, ಹೇಳಿ. ನಮ್ಗೆ ಇಲ್ಲಿ ಸುರೇಶ್ ಶೆಟ್ಟಿ ಅವ್ರ ಹತ್ರ ಸ್ವಲ್ಪ ಹೇಳಬೇಕಿತ್ತು. ಹೇಳಿ, ಮಾತನಾಡಿ. ಹೇಳಿ. ಹಲೋ ಹೇಳಿ.
ನಿಮ್ಮ ಅದು ಕಾನ್ಸೆಪ್ಟ್ ಏನಿದೆ ನಂಗೆ ತುಂಬಾ ಖುಷಿ ಆಯ್ತು. ಎಂತಂದ್ರೆ ಮಣ್ಣಿನ ಮೂರ್ತಿ ಮಾಡಿ ಅದರಲ್ಲಿ ಬೀಜವನ್ನ ಇಟ್ಟು ಮತ್ತೆ ದೇವರನ್ನು ಪ್ರಕೃತಿಗತವಾದಂತದ್ದು ಮತ್ತೆ ಪುನಃ ಪ್ರಕೃತಿಯಲ್ಲಿ ದೇವರನ್ನ ಕಾಣುವಂಥದ್ದು, ಅಂದ್ರೆ ಮರವನ್ನು ಸೃಷ್ಟಿ ಮಾಡಿ ದೇವರನ್ನ ಕಾಣುವಂಥದ್ದು ಅದ್ಭುತವಾದ ಪರಿಕಲ್ಪನೆ. ಅದ್ರ ಜೊತೆಗೆ ನಮ್ಮ ಭಟ್ರು ಏನ್ ಹೇಳಿದ್ರು, ಪಂಚತತ್ವಗಳಿಗೆ ಏನು ತೊಂದರೆ ಆಗಿದ್ದಂಗೆ, ಅಂದ್ರೆ ನಮ್ಮ ಧಾರ್ಮಿಕ ಭಾವನೆಗಳು ತೊಂದರೆ ಆಗಿದ್ದಂಗೆ ಅಂತ ಒಂದು ಏನು ಅವರೆಲ್ಲ ಎಲ್ಲಿಗೆ ಆ ಕಾನ್ಸೆಪ್ಟ್ ಎಂಡ್ ಮಾಡ್ತಾ ಇದ್ದಾರೆ. ಅದರಿಂದ ಮುಂದೆ ನಿಮ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತಾ ಉಂಟು. ಅಂದ್ರೆ ಪ್ರಕೃತಿ ದತ್ತವಾಗಿ ನಾವೊಂದು ದೇವರ ಆರಾಧನೆ ಮಾಡೋದು. ಎಲ್ಲಿಗೆ ಇಷ್ಟೊಂದು ಏನಾಗ್ತಾ ಇತ್ತು ಅಂದ್ರೆ ಗಣಪತಿಯನ್ನ ವಿಸರ್ಜನೆಯನ್ನ ಮಾಡಿದ ನಂತರ ಮುಗಿತಾ ಇತ್ತು. ಈಗ ಹಾಗಲ್ಲ, ಗಣಪತಿಯನ್ನ ವಿಸರ್ಜನೆ ಮಾಡಿದ ನಂತರನು ದೇವರ ಪೂಜೆ ಮಾಡುವಂತದ್ದು. ಇರುವಂತ ಕಾನ್ಸೆಪ್ಟ್ ತುಂಬಾ ಖುಷಿ ಆಗ್ತಾ ಉಂಟು ನನಗೆ. ಇಂಥ ವಿಷಯಗಳನ್ನ ನಾವು ಆದಷ್ಟು ಜನರಿಗೆ ಪ್ರಚಾರ ಜಾಸ್ತಿ ಕೊಡ್ಬೇಕು. ನೀವು ಇದ್ರ ಮುಂದೆ ನಿಮ್ಮ ಸಂಘಟನೆ ಏನೇನು ಮುಂದೆ ನಡಿಲಿಕ್ಕಿದೆ ಅದೆಲ್ಲದಕ್ಕೂ ನಮ್ಗೆ ಸಹಕಾರ ಇರ್ತದೆ. ಹಾಗೆ ಅದನ್ನ ಮುಂದುವರಲಿ ಅಂತ ನಾನು ಆಶೆ ಪಡ್ತೇನೆ. ನೀವು ಕೂಡ ಅದನ್ನು ಮಾಡಬಹುದಾ ನಿಮ್ಮ ಏರಿಯಾದಲ್ಲಿ, ಪ್ರದೇಶದಲ್ಲಿ? ಡೆಫಿನೆಟ್ಲಿ ನಾವು ಮಾಡ್ತೇವೆ. ನಾವು ಮಾಡ್ಲೇಬೇಕಾದಂತ ಒಂದು ವಿಚಾರ ಇದು. ನಾವು ಮಾಡೇ ಮಾಡ್ತೇವೆ. ಮತ್ತೆ ನೆಕ್ಸ್ಟ್ ಟೈಮ್ ಕೂಡ ನಿಮ್ಮ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಕೂಡ ಒಂದಿಷ್ಟು ಅಳವಡಿಸಲಿಕ್ಕೆ ಪ್ರಯತ್ನ ಮಾಡಬಹುದೇನೋ ಅಂತ. ಅಲ್ಲ, ನಾವಿಲ್ಲಿಗೆ ಏನ್ ನಮ್ದು ಸಮಿತಿಗಳದ್ದು ಈಗ ಮೀಟಿಂಗ್ ಅಂತ ಪುನಃ ಶುರು ಆಗ್ತದೆ. ಆ ಮೀಟಿಂಗ್ ಬಂದಾಗ ನಾವು ನಾಳೆ ಮೀಟಿಂಗ್ ಬಂದಾಗ ಪುನಃ ಕೂತ್ಕೊಂಡು ಇದ್ರ ಬಗ್ಗೆ ಒಂದು ವಿಚಾರ ವಿನಿಮಯ ಮಾಡ್ಕೋಬಹುದು. ನಾವು ಈ ತರ ಒಂದು ಕಾನ್ಸೆಪ್ಟ್ ಇದೆ, ಈ ತರ ಒಂದು ಮಾಡಿದ್ರೆ ಮುಂದಿನ ಪೀಳಿಗೆಯಲ್ಲಿ ನಮ್ಗೇನು ಆಮ್ಲಜನಕ ತೊಂದರೆ ಆಗ್ತದೆ, ನಮ್ಗೆ ಪ್ರಕೃತಿ ಸಿಗುದಿಲ್ಲ ಅಂತ ಏನೊಂದು ಪ್ರಾಬ್ಲಮ್ ಇರ್ತದೆ, ಅದಕ್ಕೊಂದು ಸೊಲ್ಯೂಷನ್ ಸಿಗದೆ ಆಗ್ತದೆ. ಜೊತೆಗೆ ದೇವರ ಭಕ್ತಿಯನ್ನು ಇದನ್ನ ಚರ್ಚಿಸ್ಕೊಂಡಾಗ ಆಗ್ತದೆ. ಅದ್ಭುತವಾದ ಪರಿಕಲ್ಪನೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸಮಿತಿಯವರು ಒಪ್ತಾರ ಪೇಂಟ್ ಹೊಡೆಯದೆ ಗಣಪನನ್ನು ಇಡುವ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ? ಥ್ಯಾಂಕ್ ಯು. ಹಲ್ ಓಕೆ, ಧನ್ಯವಾದ. ನೀವು ಹೇಳ್ತಾ ಇದ್ರಿ ದೇವಭೂಮಿ ಅಂತ. ನೋಡಿ, ದೇವಭೂಮಿ ಅಂತ ಹೇಳ್ತೇವೆ, ದೇವರ ನಾಡು ಅಂತ ಹೇಳಿಕೊಂಡು. ನಿಜವಾಗಿಯೂ ಬಾಕಿ ಒಂದು ಮಹಾನಗರಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಈ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 90% ಅಧಿಕ ಕಡೆಗಳಲ್ಲಿ ಮಣ್ಣಿನ ರೂಪದಲ್ಲಿ ನಾವು ಗಣಪತಿಯನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಅದೊಂದು ನಾವು ಅದೃಷ್ಟಶಾಲಿಗಳಂತ ಹೇಳ್ಬೋದು. ಆದ್ರಿಂದ ನಮ್ಗೆ ಇಲ್ಲಿ ಹೆಚ್ಚು ನಾವು ಅದಕ್ಕೆ ಎಫರ್ಟ್ಸ್ ಆಗ್ಬೇಕಂತಿಲ್ಲ. ಜಾಗೃತಿಗೆ ಈಗ ಜಾಗೃತಿ ಮಾಡಬೇಕು ಯಾವ ರೀತಿಯಲ್ಲಿ. ಇಲ್ಲಿ ಮುಖ್ಯವಾಗಿ ಒಂದು ಬಣ್ಣಗಳ ರೂಪದಲ್ಲಿ, ಹಾಗೆ ಇವರು ಹೇಳಿದ ಹಾಗೆ ಪ್ರಕೃತಿಯನ್ನು, ಗಿಡ ಮರಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಮಾತ್ರ ಪ್ರಯತ್ನ ಮಾಡಬೇಕು. ಆದ್ರೆ ನಮ್ಮ ಉತ್ತರ ಭಾಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಮಹಾನಗರಗಳಲ್ಲಿ, ಬಾಂಬೆ ಅಂತ ಮಹಾನಗರಗಳಲ್ಲಿ ಆಗಿರ್ಬೋದು, POP ಇಂದ ಗಣಪತಿಯನ್ನು ಮಾಡ್ತಾರೆ. ಅಂದ್ರೆ ಅಲ್ಲಿ ಮಣ್ಣಿನ ಪ್ರಾಬ್ಲಮ್ ಇರ್ಬೋದು ಅಂತ, ಅವೇ ಮಣ್ಣು ಸಿಗುದಿಲ್ಲ ಅಂತ, ಅದು ಸುಲಭವಾಗಿ ಜಾಸ್ತಿ ಮಾಡಬಹುದು. ಅಲ್ಲಲ್ಲ, ಅದ್ ನೋಡಿ, ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರತ್ತೆ. ಸಿಗುವುದೇ ಇಲ್ಲ ಅನ್ನೋಂಥದ್ದು ಮಾತು ಸುಳ್ಳು. ಸಿಗ್ತದೆ. ಯಾಕಂದ್ರೆ ಅಲ್ಲಿ ಮುಂಚೆಯಿಂದ ಈಗ 1893 ಬಾಲಗಂಗಾಧರ ತಿಲಕರು ಗಣೇಶೋತ್ಸವ ಸಾರ್ವಜನಿಕ ರೂಪದಲ್ಲಿ ಮಾಡಲಿಕ್ಕೆ ತಯಾರು ಮಾಡಿದ್ರು. 1896 ಅದು ರಾಷ್ಟ್ರವ್ಯಾಪಿಯಾಗಿ ಹಬ್ಬಿತು. ಅದರ ನಂತರ ಮಹಾನಗರಗಳಲ್ಲಿ ಆಕರ್ಷಣೆಯ ದೃಷ್ಟಿಯಿಂದ, ದೂರದಿಂದ ಒಂದು ಅಟ್ರಾಕ್ಷನ್ ಆಗಬೇಕು, ಆ ದೃಷ್ಟಿಯಿಂದ ಮತ್ತೊಂದು ದೊಡ್ಡ ವಿಗ್ರಹ ಇರಬೇಕು. ಈಗ ನೋಡಿ, ನಮ್ಮ ಈಗ ಉದಾಹರಣೆಗೆ ನಮ್ಮದೇ ದೇವಸ್ಥಾನದಲ್ಲಿ ಆಗಿರುವಂತಹ ಗಣಪತಿ ಒಂದು 2.5-3 ಫೀಟ್ ಇದ್ರೆ ಅದೇ ಒಂದು 15-20 ಕಿಲೋ ಇದೆ. ಅರ್ಥ ಆಯ್ತು ನಿಮಗೆ? ಮಣ್ಣಿದು. ಆದ್ರಿಂದ ಒಂದು 60-70 ಫೀಟ್ ಅವರು ಮಾಡ್ಬೇಕಾದ್ರೆ ಮಣ್ಣಿನಿಂದ ಮಾಡುವುದು ಕಷ್ಟ ಸಾಧ್ಯ. ಅದು ಮಾಡಿದ್ರು ಕೂಡ ಅದನ್ನು ಹೊತ್ತುಕೊಂಡು ವಿಸರ್ಜನೆ ಮಾಡುವಂಥದ್ದು ತುಂಬಾ ದೊಡ್ಡ ಇದು. ಅದರಿಂದ ಅವರು ಆಕರ್ಷಣೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಅದು ಖರ್ಚುನು ತುಂಬಾ ಮಾಡ್ತಾರೆ. ಅದು ಸಮಂಜಸವಾದದ್ದಲ್ಲ ಅಂತ ಶಾಸ್ತ್ರ ರೀತಿ ಆಗ್ತದೆ ನೋಡಿ. ಶಾಸ್ತ್ರೋಕ್ತ ರೀತಿಯಲ್ಲಿ POP ಅಂದ್ರೆ ಒಂದು ಹುಡಿ, ಅದು ವೈಟ್ ಕಲರ್ ಒಂದು ಹುಡಿ, ಅದಕ್ಕೆ ನೀರು ಮತ್ತು ಜಿಪ್ಸಮ್ ಹಾಕಿಕೊಂಡು ಅದೊಂದು ಮೌಲ್ಡ್ ರೀತಿಯಲ್ಲಿ ಮಾಡುವಂತದ್ದು. ಮಾಡ್ಲಿಕ್ಕೆ ಸುಲಭ ಆಗ್ತದೆ, ಆದ್ರೆ ಅದು ವಿಸರ್ಜನೆ ಆಗುದಿಲ್ಲ. ಆದ್ರೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಯಾವ್ದು ರೀತಿಯಲ್ಲಿ ಕೊಡುದು ನಾವು? ಅದ್ರ ಒಳಗೆ ಟೊಳ್ಳಾಗಿರ್ತದೆ, ಹೊರಗೆ ಮಾತ್ರ ಅದಕ್ಕೆ ಆಕಾರ. ನಾವು ಪ್ರಾಣ ಕೊಡ್ಬೇಕಾದ್ರೆ ಇಡೀ ಅದೊಂದು ಶರೀರ ಆಗಿರ್ಬೇಕು. ಶಾಸ್ತ್ರೋಕ್ತ ರೀತಿಯಲ್ಲಿ ಅದು ಮಾಡುವುದು ಸರಿಯಲ್ಲ. ಮತ್ತು ಅದು ಧಾರ್ಮಿಕ ಭಾವನೆಗಳಿಗೆ ಕೂಡ ಇನ್ನೊಂದು ವಿಸರ್ಜನೆ ಮಾಡುವಾಗ ಅದು ಮಣ್ಣಲ್ಲಿ ಕರಗುದಿಲ್ಲ. ಅಷ್ಟು ದೊಡ್ಡ ಮೂರ್ತಿಗಳನ್ನು ನೀರಲ್ಲಿ ಮುಳುಗಿಸಬೇಕಾದ್ರೆ ಒಬ್ಬ ಅದರ ಮೇಲೆ ನಿಲ್ತಾನೆ. ಹೌದು, ಅದು ಕೂಡ ಎಷ್ಟು ನೋಡುವುದಿಲ್ಲ. ಮರುದಿನ ಆದ್ರೆ ಕೈ ಒಂದು ಕಡೆ, ಕಾಲು ಒಂದು ಕಡೆ, ಅದು ನೋಡುವಾಗಲೇ ನಮಗೆ ತುಂಬಾ ಬೇಸರ ಆಗ್ತದೆ. ಅದು ಧಾರ್ಮಿಕವಾಗಿ ನಾವು ಕೂಡ ತುಂಬಾ ನೊಂದುಕೊಳ್ತೇವೆ. ಅದರಿಂದ ಅದು ಈಗ ನೋಡಿ, ಅದೇ ಮಣ್ಣಿನ, ಅದೇ POP ಇಂದ ನಾವು ಫ್ರಾಕ್ಚರ್ ಆದ ಬ್ಯಾಂಡೇಜ್ ಕೂಡ ಅದೇ ಇದರಿಂದ ಮಾಡುದು, POP ಇಂದ ಡಾಕ್ಟರ್ ಕೂಡ. ಅದರಿಂದ ಒಂದು ಭಾವನೆಗಳಿಗೆ ಕೂಡ ಅದು ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಅದು ಶಾಸ್ತ್ರೋಕ್ತ ರೀತಿಯಲ್ಲಿ ಕೂಡ ಸರಿಯಲ್ಲ. ಅದರಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ನಾವಂತೂ ಅದೃಷ್ಟಶಾಲಿಗಳು. ಎಸ್, ಕರೆಕ್ಟ್. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಜಾಗೃತಿ ಮೂಡಿದೆ ಅಂತ? ಇಲ್ಲ, ನೋಡಿ, ಈಗ ಇದೊಂದು ಶ್ರೀ ಸಾಯಿ ಫ್ರೆಂಡ್ಸ್ ಅಂತ ಹೇಳಿ ಒಂದು ಸಂಘ ಸಂಸ್ಥೆ. ಗಿಡ ನೆಟ್ಟಿದ್ದು ಯಾರು ಕೇಳಿದ್ರೆ ಒಬ್ಬ ನಜೀರ್ ಅಂತ ಒಬ್ಬ ಮುಸ್ಲಿಂ ಹುಡುಗ. ಅವನು 10 ವರ್ಷದ ಹಿಂದೆ, 5 ವರ್ಷದ ಹಿಂದೆ ನಟ್ಟಿದ್ದಾನೆ. ಯಾರೋ ಬೇರೆ ಒಬ್ರು
ಅಲ್ಲಲ್ಲ, ಇದು ಒಂದು ಇದು ಅಶ್ವತ್ಥ ಗಿಡ ನೆಟ್ಟಿದ್ದಾರೆ. ಯಾರೋ ಒಬ್ರು ಗಿಡ ನೆಟ್ಟು ಹೋಗಿದ್ರು, ಅದನ್ನ ಬೆಳಿಗ್ಗೆ ಒಬ್ರು ಕಿತ್ತು ಬಿಸಾಕಿದ್ರಂತೆ. ಇವನಿಗೆ ಒಬ್ಬ ಮುಸ್ಲಿಂ ಹುಡುಗ ನಜೀರ್ ಅಂತ ಹೇಳ್ಕೊಂಡು ಸಾಯಿ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಶಕ್ತಿನಗರದವರು ಈಗ ಕಟ್ಟೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕಟ್ಟೆ ಮಾಡಿ ಅದಕ್ಕೆ ಧಾರ್ಮಿಕವಾಗಿ ಅದನ್ನ ಪೂಜೆ ಮಾಡಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅರಳಿ ಮರ ನಡ್ತಾ ಇದ್ದಾರೆ. ತುಂಬಾ ಒಳ್ಳೆಯ ವಿಚಾರ. ಹೀಗೆ ಒಂದು ಕ್ಲಬ್, ಅದು ಸಾಯಿ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಶಕ್ತಿನಗರದವರು ಮಾಡ್ತಾ ಇದ್ದಾರೆ. ಅದೊಂದು ತುಂಬಾ ಖುಷಿಯಾಗಿದ್ದು ವಿಚಾರ. ಸೊ ಅವರು ಕೂಡ ಗಣಪತಿಯನ್ನಾಗಿ ಮಾಡಬಹುದು. ಇನ್ನು ಈ ಸಲ ಕಟ್ಟೆ ಇಟ್ಟಿದ್ದಾರೆ, ನೆಕ್ಸ್ಟ್ ಒಂದು ಗಿಡ ಇಟ್ಟು ಗಣಪತಿ ಪೂಜೆ ಮಾಡಬಹುದು. ಅವರು ಕೃಷ್ಣ ಮೊಸರು ಕುಡಿಕೆ ಎಲ್ಲ ವಿಚಾರದಲ್ಲಿ ಅವರು ಫ್ರೆಂಡ್ ಸರ್ಕಲ್ ಹಾಗೆ ಮಾಡ್ತಾರೆ. ಹಾಗೆ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಧರ್ಮದವರು, ಎಲ್ಲ ಚರ್ಚು ಮಸೀದಿ ಎಲ್ಲ ನೋಡಿ, ಮಸೀದಿಯಲ್ಲಾಗ್ಲಿ ಚರ್ಚಲ್ಲಾಗ್ಲಿ ಒಂದು ಹೊರಗಡೆ ಒಳ್ಳೆ ಒಂದು ಆಮ್ಲಜನಕ ಸಿಗುವುದಾದ್ರೆ ಹೆಚ್ಚಿನ ನಮ್ಮ ಬಾಲಯಸು ಅಲ್ಲಿ ಅರಳಿ ಮರ ಉಂಟು, ಹೊರಗಡೆನೆ ಇದೆ, ಚರ್ಚಲ್ಲಿ ಹೊರಗಡೆ ಇದೆ. ಅದ್ರದ್ದು ಗಿಡದ್ದು ಮಹತ್ವ ಕೆಲವರಿಗೆ ಗೊತ್ತಿಲ್ಲ. ಅರಳಿ ಮರ ಇಲ್ಲಿದ್ದಾಗ ಗೊತ್ತಾಗುತ್ತೆ. ಅದು ತುಂಬಾ ಜನ ಈಗ 2-3 ಫೀಟ್ ಇದು ಗಣಪತಿ ಅಂತ ಹೇಳಿದ್ರೆ ಎಷ್ಟು ಆಳ ತೆಗಿಬೇಕು ನಿಮ್ಮ ಪ್ರಕಾರ? ಇಲ್ಲ ನೋಡಿ, ಈಗ ಒಂದು ಫೀಟ್ ಇದು ಗಣಪತಿಗಾದ್ರೆ 1 ಫೀಟ್ ಇದೆ ಅಷ್ಟೇ ಸಾಕು. ಅದು ಮುಳುಗುವಷ್ಟು, ಗಣಪತಿ ವಿಗ್ರಹ ಮುಳುಗುವಷ್ಟು ಸಂಪೂರ್ಣವಾಗಿ ಮುಳುಗಬೇಕು. ಮುಳುಗಿದ್ರೆ ಅದು ಗಿಡ ಕಾಣ್ಬೇಕು. ತಲೆಯವರಿಗೆ ಮುಳುಗಿ ಒಂದು ಕರೆಸಿ ಆ ಬಗ್ಗೆ ಬರ್ತೇನೆ. ನಮಸ್ಕಾರ. ಹಲೋ ನಮಸ್ತೆ, ಹೇಳಿ, ಮಾತಾಡಿ. ನಮಸ್ತೆ, ನಾವು ಕುಂದಾಪುರ ಕಂಡೂರಿಂದ ಸಂದೇಶ್ ಅಂತ. ಹೇಳಿ ಸಂದೇಶ್ ಅವರೇ. ಸರ್, ನೀವು ಇದೊಂದು ಪ್ರೋಗ್ರಾಮ್ ನಡೆಸ್ತಾ ಇದ್ರಲ್ಲ, ತುಂಬಾ ಇಷ್ಟ ಆಯ್ತು ಈ ಕಾನ್ಸೆಪ್ಟ್. ಅದ್ರ ಬಗ್ಗೆ ಹೇಳಿ. ನೀವು ಕೂಡ ಹಲೋ ನೀವು ಕೂಡ ಇದನ್ನ ಅನುಸರಿಸ್ತಾ ಇದ್ದೀರಾ ಈ ಬಾರಿ? ಈ ಬಾರಿ ಇದೇ ರೀತಿ ಆಚರಿಸ್ಬೇಕಂತ ನಾವು ಗ್ರೂಪ್ ಅಲ್ಲಿ ಈಗ ಎಲ್ಲ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಅಂದ್ರೆ ನಾವು ಇಲ್ಲಿ ಪ್ರತಿ ವರ್ಷ ಒಂದು ಗಣಪತಿ ಮಾಡ್ತಾರೆ. ಅದಕ್ಕೆ ಬೇಕಾದ ಬಣ್ಣ ಗಿಣ್ಣೆಲ್ಲ ಕೊಟ್ಟು ನೀರಿಗೆ ಹಾಕ್ತಾರೆ. ಮಾರನೇ ದಿವಸ ನೋಡಿದ್ರೆ ಅದನ್ನ ನೋಡುವಂತ ಪರಿಸ್ಥಿತಿಯಲ್ಲಿ ಇದೆಲ್ಲ ತುಂಬಾ ಬೇಜಾರಾಗ್ತದೆ. ಹೌದು. ಈಗ ನಾವು ಆಲ್ಮೋಸ್ಟ್ ನಾವು ಮುಂಬೈಲಿ ಕೂಡ ಇದ್ದಿದ್ದೀವಿ. ಮುಂಬೈಲಿ ಕೂಡ ನೋಡ್ತೇವೆ, ಫುಲ್ ದೊಡ್ಡ ಗಣಪತಿ ಮಾಡ್ತಾರೆ, ಸಮುದ್ರಕ್ಕೆ ಹಾಕ್ತಾರೆ. ಮಾರನೇ ದಿವಸ ಅದರಲ್ಲಿ ಆ ತಲೆ ಇರಲ್ಲ, ಕೈ ಇರಲ್ಲ, ಆಲ್ಮೋಸ್ಟ್ ಕೆಮಿಕಲ್ ಫುಲ್ ಆಗಿರ್ತದೆ. ಇದೊಂದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಸಮಿತಿಯಲ್ಲಿ ಏನಾದ್ರೂ ಮಾಡಬಹುದಾ, ಅನುಸರಿಸಬಹುದಾ? ಇದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಮಾತಾಡ್ಲಿಕ್ಕೆ ಇಷ್ಟಪಡ್ತೇವೆ. ನಾವು ಈಗ ಅರಣ್ಯ ಇಲಾಖೆಯಲ್ಲ ಕೆಲಸ ಮಾಡ್ತಾ ಇರೋರು ಬಗ್ಗೆ ಅಂತ ಹೇಳ್ಬೋದು ಲೆಕ್ಕದಲ್ಲಿ. ಹಲೋ, ಓಕೆ, ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ, ಕೆಲವರು ಈಗ ಗೋಪಿ ಭಟ್ರು ನಂತರ ಬೀಜವನ್ನು ಹಾಕ್ತಾರೆ. ಈಗ ನಾವು ದೃಶ್ಯಲ್ಲಿ ನೋಡೋ ಪ್ರಕಾರ ಹಾಗೆ ಕೂಡ ಮಾಡಿದ್ರೆ ಪ್ರಾಬ್ಲಮ್ ಉಂಟು. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಯೇ ಅದು ಬೀಜ ಹಾಕಿದಾಗ ಮೊಳಕೆ ಬಾರಿದ್ರೆ ತುಂಬಾ ಬೇಜಾರಾಗತ್ತೆ. ಅವರಿಗೆ ಒಂದು ಸೈಕಾಲಜಿಕ್ ಎಫೆಕ್ಟ್ ಬರ್ಬೋದು ಅಂತ ಹೇಳ್ಕೊಂಡು ಈ ಗಿಡದ್ದು ಕಾನ್ಸೆಪ್ಟ್ ನಾವು ಮಾಡಿರೋದು. ಅದು ಮಣ್ಣಲ್ಲಿ, ಆಳವಾದ ಮಣ್ಣಲ್ಲಿ ಎಲ್ಲಾದ್ರೂ ಹೋಗಿ ಸೇರಿ ಇದ್ರೆ ಆ ಮೊಳಕೆ ಬರಬೇಕಾದ್ರೆ ಅದೊಂದು ಯಾವ ಲೆವೆಲ್ ಅಲ್ಲಿ ಇಡ್ತೀರಿ, ಗಿಡನ ಎಲ್ಲಿ ಇಡ್ಬಹುದು? ತಲೆಯಲ್ಲಿ ಇಟ್ಟರೆ ಪರವಾಗಿಲ್ಲ, ಮೊಳಕೆ ಬರಬಹುದು. ಎಲ್ಲಾದ್ರೂ ಬೀಜ ಮಣ್ಣಲ್ಲೇ ಹೋಗುದು, ಬೀಜ ಹಾಳಾದ್ರೆ ತುಂಬಾ ಸ್ವಲ್ಪ ಇದಾದ್ರೆ ನಮಗೆ ಕಣ್ಣಿಗೆ ಕಾಣುವಂತದ್ದು ಒಂದು ಗಿಡ. ಅದರದ್ದು ಪ್ರತಿಯೊಂದು ವಿಚಾರ ಗೊತ್ತಾಗತ್ತೆ. ಬಾಡಿದೆಯಾ, ನೀರು ಕಡಿಮೆ ಆಗಿದೆಯಾ, ಅದಕ್ಕೆ ಗೊಬ್ಬರ ಏನಾದ್ರೂ ಕಡಿಮೆ ಆಗಿದೆಯಾ ನೋಡ್ಬಹುದಲ್ಲ. ಮತ್ತೆ ಔಷಧ ಗಿಡಗಳು ನಡ್ಬಹುದು. ಈಗ ಎಷ್ಟು ಜನ ಮಕ್ಕಳಿಗೆ ಗಂಧದ ಗಿಡದ ಬಗ್ಗೆ ಪರಿಚಯ ಉಂಟು? ಗಂಧದ ಗಿಡನೇ ಇಲ್ಲ. ಈಗ ನಿನ್ನೆ ನಮ್ಮ ಆಫೀಸರ್ದು ಮನೆ ಆವರಣದಲ್ಲಿ ಭಾರಿ ಹಳೆಯದಾದ ಗಂಧದ ಗಿಡನ್ನೇ ಕಡಿದು ಹೋಗಿದ್ದಾರೆ. ದೇವರದ ಗಿಡ ಅಂತ ಹೇಳಿದಾಗ ಕಡಿಲಿಕ್ಕೂ ಮನಸ್ಸು ಬರ್ಲಿಕ್ಕಿಲ್ಲ. ಯಾಕಂದ್ರೆ ಅದರಲ್ಲಿ ಒಂದು ಭಕ್ತಿಪೂರ್ವಕ ಶ್ರದ್ಧಾ ಭಕ್ತಿಯಿಂದ ನಾವು ಅದನ್ನ ಪೂಜಿಸಿ ನಟ್ಟಿರ್ತೀವಿ, ಪಾಲನೆ ಮಾಡಿರ್ತೀವಿ. ಹಾಗಾಗಿ ಅದನ್ನು ಕಡಿಲಿಕ್ಕೂ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ಫಸ್ಟಿಗೆ ಗಣಪತಿ ವಿಗ್ರಹದೊಳಗಡೆ ಗಂಧದ ಗಿಡನ ನಟ್ಟಿದ್ದಾರೆ. ನಾನು ಆಗ ಕೇಳಿದ್ದೆ, ಆದ್ರೆ ಇನ್ನೊಮ್ಮೆ ಇದು ಕೆರೆಯಲ್ಲಿ ಅಥವಾ ನೀರಲ್ಲಿ ಬಾವಿಯಲ್ಲಿ ಹಾಕ್ಬೇಕಂತ ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೆ? ಹಾಗಾದ್ರೆ ನಿಮ್ಮ ಪ್ರಕಾರ? ಇಲ್ಲ, ಪಂಚತತ್ವದಲ್ಲಿ ವಿಲೀನ ಆದ್ರೆ ಆಯ್ತು. ನೀರಲ್ಲಿ ಹಾಕ್ಬೇಕಂತಿಲ್ಲ. ನೀರಲ್ಲಿ ಮಣ್ಣು ಕರಗುವುದು ಸುಲಭ, ಆದ್ರಿಂದ ಇದು ನೀರಲ್ಲಿ ತಕ್ಷಣ ಕರಗ್ತದೆ. ಅದರಿಂದ ಅದರ ಅವಶೇಷ ಏನು ಉಳಿಯುವುದಿಲ್ಲ. ಹಾಗೆ ಅದು ಕೆರೆಯ ದಂಡೆಯನ್ನು ನಿರ್ಮಾಣ ಆಗ್ಲಿಕ್ಕೆ ಕೂಡ ಅದು ಸಹಾಯ ಆಗ್ತದೆ. ಮಳೆಗಾಲದಲ್ಲಿ ನೋಡಿ, ಈಗ ಕಟ್ಟೆ ಹೊಡೆಯುವ ಸಮಯ, ಅದು ನೀರು ತುಂಬಿಕೊಂಡು ಆ ಸಮಯದಲ್ಲಿ ಇದೇ ಮಣ್ಣು ಅಲ್ಲಿ ಇದು ಮಾಡಿದ್ರೆ, ನಾವು ವಿಸರ್ಜನೆ ಮಾಡಿದ್ರೆ ಅದು ಕಟ್ಟೆ ಹೊಡೆಯುವ ಅಲ್ಲಿ ಕೂಡ ತಡೆಯುವ ಕೆಲಸವನ್ನು ಮಾಡ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ನೀರಲ್ಲಿ ವಿಸರ್ಜನೆ ಮಾಡ್ತೇವೆ. ಎಸ್, ಕರೆಕ್ಟ್. ಓಕೆ, ಒಂದು ಪುಟ್ಟ ವಿರಾಮ ಅಂತ ತೆಗೆದುಕೊಳ್ತೀವಿ. ವಿರಾಮದ ಬಳಿಕ ಕಾರ್ಯಕ್ರಮದ ಕೊನೆಯ
5-10 ನಿಮಿಷಗಳ ಅವಧಿಯಲ್ಲಿ ಇದನ್ನು ಹೇಗೆ ಜಾಗೃತಿಯನ್ನು ಮೂಡಿಸುವುದು, ಜನರಿಗೆ ಹೇಗೆ ಎಚ್ಚರ ಮಟ್ಟಿಗೆ ಇದು ತಾವು ಕೂಡ ಇದನ್ನು ಅನುಸರಿಸುವ ಹಾಗೆ ಪ್ರೇರೇಪಣೆ ಕೊಡೋದು, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕೊನೆಯ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್, ಡಬಲ್ ಸ್ಟಾರ್ ರೈಸ್ ಮತ್ತು ಡೈರಿ ಡೇ ಮುಖ್ಯ ಪ್ರಾಯೋಜಕರು. ಜನಧ್ವನಿ ನೇರ ಪ್ರಸಾರದಲ್ಲಿ ನಿಮಗೆ ಗೊತ್ತಾಗ್ತಾ ಇರಬಹುದು ಯಾವ ರೀತಿಯಲ್ಲಿ ಈ ಬಾರಿಯ ಗಣಪ ಬಹುಶಃ ಈ ಬಾರಿ ಒಂದಿಷ್ಟು ತಡವಾದರೂ ನೀವು ಒಂದು ಚಿಂತನೆಗೆ ಹಚ್ಚುವಂಥ ಸಮಯ ಇದು. ಯಾಕಂತ ಹೇಳಿದ್ರೆ ಗಣೇಶನ ಮೂರ್ತಿಯನ್ನು ನಾವು ಬಾಂಬೆಯಲ್ಲಿ ನೋಡಿದ್ದೇವೆ ಅಥವಾ ಬ್ಯಾಂಗ್ಳೂರಲ್ಲಿ ನೋಡಿದ್ದೇವೆ, ಯಾವ ರೀತಿಯಲ್ಲಿ ಅವರು ವಿಸರ್ಜನೆ ಮಾಡುವಂಥ ಸಂಕಷ್ಟಮಯ ಪರಿಸ್ಥಿತಿಯನ್ನು ಎದುರಿಸ್ತಾರೆ ಅಂತೇಳಿ. ಸೊ ಆದ್ದರಿಂದ ಅಂಥ ಒಂದು ಪರಿಸ್ಥಿತಿ ನಮ್ಮ ಊರಲ್ಲಿ ಇಲ್ಲ. ಆದರೆ ನಾವು ಪ್ರಕೃತಿಯನ್ನು ಆರಾಧಿಸುವ ಮೂಲಕ ಗಣೇಶೋತ್ಸವವನ್ನು ಆಚರಿಸಬಹುದಾ? ಒಂದು ಕರೆಯನ್ನು ಸ್ವೀಕರಿಸಿದ್ರೆ ಆ ಬಗ್ಗೆ ಚರ್ಚೆ ಮಾಡ್ತೀವಿ. ನಮಸ್ಕಾರ. ನಮಸ್ತೆ ಸರ್. ಹಲೋ. ಗೋಪಾಲ್ ಹಲೋ ಅಂತ. ಹಲೋ. ಹಲೋ ಗೋಪಾಲ್ ಮಯ್ಯ. ನಾವು ಅದೇ ಚರ್ಚೆ ಮಾಡ್ತಾ ಇದ್ವಿ ಯಾವ ರೀತಿಯಲ್ಲಿ ಪ್ರಕೃತಿಯೊಂದಿಗೆ ಗಣೇಶನ ಉತ್ಸವ. ಹಲೋ ಮಾತಾಡಿ ಸರ್. ನಮಸ್ಕಾರ. ಗೋಪಾಲ್ ಮಯ್ಯ ಅಂತ. ನಾನಂದ್ರೆ ಈಗ ಈ ರೀತಿಯ ಕಾನ್ಸೆಪ್ಟ್ ಬಹಳ ಒಳ್ಳೆಯ ವಿಚಾರ ಇದು. ಹಾಗಂತ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಈ ಹಿಂದಿನಿಂದ ಕೆಲವರು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅಂದ್ರೆ ದೇಶವ್ಯಾಪಿಯಾಗಿ ಗಣಪತಿಯ ಒಂದು ಉತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಬಹಳಷ್ಟು ಎತ್ತರದ ಬಹಳಷ್ಟು ದೊಡ್ಡ ಎಲ್ಲ ಗಣಪತಿಯನ್ನ ಅವರು ಮಾಡಿಕೊಂಡು ಅದು ದಿನೇ ದಿನೇ ಅಂದ್ರೆ ವರ್ಷ ವರ್ಷ ದೊಡ್ಡದೇ ಮಾಡಬೇಕು ಅಂತ ಹೇಳುವ ಒಂದು ವಿಚಾರ ಅವರಲ್ಲಿ ಮೂಡಿರ್ತದೆ. ಅದು ಆ ತರ ಮಾಡಿಕೊಂಡು ಇರ್ತಾರೆ. ಆವಾಗ ಅದಕ್ಕೆ ಸರಿಯಾದ ಏನು ಬೆಳ್ಳಿಯ ಕಿರೀಟಗಳು, ವಜ್ರಾಭರಣಗಳು ಅಥವಾ ಇನ್ನ ಹಲವಾರು ಆಭರಣಗಳನ್ನ ಅದಕ್ಕೆ ಬೇಕಾದಷ್ಟೇ ಮಾಡಿ ಇರ್ತಾರೆ ಅವರು. ಆ ಸಂದರ್ಭದಲ್ಲಿ ಇಂಥ ಒಂದು ಕಾನ್ಸೆಪ್ಟಿಗೆ ಅಂದ್ರೆ ಎಲ್ಲರ ಮನಸ್ಸಿನಲ್ಲಿಯೂ ಇದು ಇದೆ. ಯಾಕಂದ್ರೆ ಪರಿಸರದ ಪ್ರೇಮ ಮತ್ತು ನೀರಿಗೆ ಹಾಕುವುದರಲ್ಲಿ ಬಾವಿ ಅಶುದ್ಧ ಆಗುವುದು ಇನ್ನೊಂದು ಮತ್ತು ಎಲ್ಲ ಇದ್ರೂ ಈ ಸಂದರ್ಭ ಅಂದ್ರೆ ಇವರು ಮಾಡಿಟ್ಟ ಚಿನ್ನಾಭರಣಗಳಾಗಲಿ ಬೆಳ್ಳಿ ಆಭರಣಗಳಾಗಲಿ ಇದಕ್ಕೆ ಸರಿಯಾದ ರೀತಿಯಲ್ಲಿಯೇ ಮಾಡಬೇಕು ಅಂತ ಹೇಳುವ ದೃಷ್ಟಿ ಬರುವ ಕಾರಣಕ್ಕಾಗಿ ಬಹುಶಃ ಸ್ವಲ್ಪ ಅಂದ್ರೆ ಈಗಿನ ಬಹಳ ವೇಗದಲ್ಲಿ ಇದು ಒಂದು ಮುಂದುವರಿಯದೆ ಇದ್ದು ನಿಧಾನವಾಗಿ ಇನ್ನು ಹೊಸಬರು ಯಾರಾದರೂ ಆ ರೀತಿಯ ಸಂಘ ಸಂಸ್ಥೆಗಳ ಈ ಗಣಪತಿ ಉತ್ಸವವನ್ನು ಮಾಡುವ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ನನ್ನ ಭಾವನೆ ಅಷ್ಟೇ. ಹೌದು. ಈಗ ನಿಮ್ಮ ಮನೆಯಲ್ಲಿ ಈಗ ಆಚರಿಸಬಹುದು ಸರ್, ಸಾಧ್ಯ ಉಂಟಾ? ಏನ್ ಸರ್? ಈಗ ಈ ಗಣಪತಿಯನ್ನು ಆರಾಧಿಸಿದ ನಂತರ ವಿಸರ್ಜನೆ ಮಾಡುವಾಗ ಈಗ ಹೇಗೆ ಗಿಡವನ್ನು ನೆಡುವಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ನೀವು ಕೂಡ ಆಚರಿಸಬಹುದು ಅಂತ ಕೇಳ್ತಾ ಇದ್ದೀವಿ. ಅಲ್ಲ, ಹಲೋ ಹೇಳಿ. ಇದು ಸಂಘ ಸಂಸ್ಥೆಗಳಲ್ಲಿ ಓಕೆ, ಬಹುಶಃ ಲೈನ್ ಕಟ್ ಆಯ್ತು ಅಂತ. ಹೇಳಿ ಹೇಳಿ, ಕೇಳಿಸ್ತಾ ಉಂಟು ಹೇಳಿ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಾಗಾದ್ರೆ ಸಂಘ ಸಂಸ್ಥೆಗಳಲ್ಲಿ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಒಂದಿಷ್ಟು ವರ್ಷ ಬೇಕಾಗ್ಬೋದೇನೋ ಅಂತ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸಂಘ ಸಂಸ್ಥೆಯವರು ಚರ್ಚೆ ಮಾಡಿ ಅವರು ಒಬ್ಬರೇ ನಿರ್ಧಾರ ಮಾಡೋದ್ರಲ್ಲಿ ಬೇಗ ಮಾಡ್ಬೋದು. ಸಂಘ ಸಂಸ್ಥೆಗೆ ಬೇಕಾದ್ರೆ ಪೂರ್ವಕವಾಗಿ ಮತ್ತೆ ಅವ್ರು ಹೇಳಿದ್ರು ಬೆಳ್ಳಿಯ ಕಿರೀಟ ಅದೆಲ್ಲ ಇದೆ ಅಂತ ಹೇಳಿ ಅದಕ್ಕೂ ಇದು ಮಾಡ್ಬೋದು. ಅದಕ್ಕೆ ವ್ಯವಸ್ಥಿತವಾಗಿ ಅವ್ರ ಹತ್ರ ಹೇಳಿದ್ರೆ ಕಿರೀಟದ ಮಧ್ಯದಲ್ಲಿ ಮಧ್ಯ ಭಾಗದಲ್ಲಿ ಒಂದು ಗಿಡ ಬರುವಷ್ಟು ಇನ್ನೊಂದು ಸಣ್ಣ ಗಿಡ ಇಡುವುದು, ದೊಡ್ಡ ಗಿಡ ಬೇಕಾದ್ರೆ ದೊಡ್ಡ ಗಿಡ ಇಡ್ಬೋದು. ಆಗ ಗಣಪತಿ ಇದು ಇದ್ರ ಮೇಲೆ ಡಿಪೆಂಡ್ ಆಗಿರುವಂತ. ಹಾಗಾಗಿ ನಾವು ವರ್ಷ ದೊಡ್ಡ ಗಣಪತಿ ಮಾಡ್ಬೇಕಂತ ಉಂಟಾ? ಇಲ್ಲ, ಹಾಗೇನಿಲ್ಲ ನೋಡಿ. ಹಾಗೆ ಅವ್ರು ಹೇಳಿದ್ರು ಒಂದು ಬಂಗಾರ ಎಲ್ಲ ಮಾಡಿದ್ರೆ ಹೇಗೆ ಮಾಡ್ಬೋದು ಅಂತ ಹೇಳಿ. ಅದಕ್ಕೆ ಪರ್ಯಾಯ ಮಾರ್ಗ ತುಂಬ ಉಂಟು. ಮಾಡ್ಲಿಕ್ಕೆ ಒಂದು ಇಚ್ಛೆ ಇದ್ರೆ ಅದಕ್ಕೊಂದು ಮಾರ್ಗ ಉಂಟು. ಈಗ ಅವರು ಬಂಗಾರ, ಕಿರೀಟ ಇತ್ಯಾದಿಗಳನ್ನು ಅಳತೆ ತೆಗೆದುಕೊಂಡು ಮಾಡಿದ್ದಿದ್ರೆ ಅದಕ್ಕೆ ಅಂತ ಬೇರೆ ಒಂದು ಗಣಪತಿಯ ಮಾಡುದು, ಪ್ರಾಣ ಪ್ರತಿಷ್ಠಾಪನೆ ಮಾಡದಂತಹ ಗಣಪತಿ. ಅದು ಪರ್ಮನೆಂಟ್. ಆ ಗಣಪತಿ ಆ ಭಾವನೆಗೆ ಮಾತ್ರ. ಅರ್ಥ ಆಯ್ತಾ? ಹಾಲ್ ಅಲ್ಲಿ ಪರ್ಮನೆಂಟ್ ಆಗಿ ಇರ್ಬೇಕಂತ. ಹಾಲ್ ಅಲ್ಲಿ ಪರ್ಮನೆಂಟ್ ಆಗಿ ಅಥವಾ ಅದಕ್ಕೆ ಒಂದು ಬೇರೆ ಸ್ಥಳ, ಅದು ಭಾವನೆಗಳಿಗೆ ಮಾತ್ರ. ಅರ್ಥ ಆಯ್ತಾ? ಇನ್ನೊಂದು ಮೃತ್ತಿಕೆಯಲ್ಲಿ ಮಾಡಿದಂತಹ ಒಂದು ಸಣ್ಣ ಗಣಪತಿ, ಆ ಸಣ್ಣ ಗಣಪತಿಯಲ್ಲೇ ನಾವು ಪ್ರಾಣ ಪ್ರತಿಷ್ಠಾಪನೆ, ಆವಾಹನ ಇತ್ಯಾದಿಗಳನ್ನು ಮಾಡಿ ಅದನ್ನು ವಿಸರ್ಜನೆ ಮಾಡಬೇಕು. ಆ ಬಗ್ಗೆ ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ
ನಮಸ್ತೆ, ರವಿ ಅಂತ ಹೇಳಿ ಉಡುಪಿ. ಹೇಳಿ ರವಿ ಅವರೇ, ಹೇಳಿ. ಪ್ರೋಗ್ರಾಮ್ ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಒಂದು ಹೊಸ ಮಹತ್ತರವಾದ ಬದಲಾವಣೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಭಾರಿ ಖುಷಿ ಆಗ್ತಾ ಇದೆ. ಇಂಥದ್ದೆಲ್ಲ ಬರ್ಬೇಕು. ನಾನು ಒಂದೇ ಒಂದು ನನ್ನ ಅನಿಸಿಕೆ, ಪ್ರೋಗ್ರಾಮ್ ನೋಡ್ತಾ ಇರೋರೆಲ್ಲ ಈಗ ಎನಿಸ್ಬೋದು, ಅಂದ್ರೆ ಈಗ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಏನೇ ಮಾಡಿದ್ರು ಅದಕ್ಕೊಂದು ಹಿಂದಿನದ್ದು ಏನೋ ಒಂದು ದೊಡ್ಡದು ಇದ್ದೇ ಇರುತ್ತೆ. ಈಗ ಏನೇ ಒಂದು ಚಿಕ್ಕ ಪುಟ್ಟದ್ದು ನಾವು ಮನೇಲಿ ಹಿಂದೂ ಸಂಸ್ಕೃತಿಯಿಂದ ಮಾಡಿದ್ರೆ ಒಂದು ಸನಾತನ ಧರ್ಮದಲ್ಲಿ ಇನ್ನೊಂದು ಇದ್ದೇ ಇರುತ್ತೆ. ಇದನ್ನು ನೋಡಿ ಜನ ಎನಿಸ್ಬೋದು, ಈಗ ಗಣಪತಿ ನಿಂತು ನಾಳೆ ಅದನ್ನ ಏನಾದ್ರು ಬೇರೆ ಏನಾದ್ರು ಅದು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಗಣಪತಿ ಗಣೇಶೋತ್ಸವ ಅಂತ ಮಾಡಿದ್ವಿ, ಎಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯ ಸಮಯದಲ್ಲಿ ಮಾಡ್ತೀವಿ. ಅದಂದ್ರೆ ನಾವೀಗ ನಾಳೆ ಇದನ್ನ ದೇವರನ್ನ ಇಟ್ಬಿಟ್ಟು ಈಗ ಮಾಡಿದ್ರೆ ನಮ್ಗೆ ಪ್ರಕೃತಿಯಲ್ಲಿ ಗಿಡನೂ ಒಂದೇ, ದೇವರು ಒಂದೇ. ಸೊ ಗಿಡ ನಾಳೆ ಬೆಳೆದ್ರೆ ಅದರಷ್ಟು ದೊಡ್ಡದು ಯಾವುದೂ ಇಲ್ಲ. ಈಗ ನಾವು ಅದೇ ಗಿಡ ನನ್ನ ಗಣಪತಿ ಅಂತೇಳಿ ಸದಾ ಆ ಗಿಡನ್ನ ಬೆಳೆಸಿ ಅದು ಎಷ್ಟೋ 100 ವರ್ಷಗಳ ಬದುಕುತ್ತೆ, ಅದನ್ನ ನೋಡಿ ನಾವು ಕೈ ಮುಗಿಕೊಂಡು ಖುಷಿಯಲ್ಲಿ ಇರ್ಬೋದು ಅಂತ ಮಾಡಿ ಎಲ್ಲೋ ಹೊಳೆಯಲ್ಲಿ ನಾವು ಹಾಳು ಮಾಡೋದಕ್ಕಿಂತ ಅದು ಒಳ್ಳೆ ಒಂದು ಇದನ್ನ ನೀವು ನಿಮ್ಮ ಏರಿಯಾದಲ್ಲಿ ಹೇಳ್ಬೋದಾ, ಪರಿಸರದಲ್ಲಿ ನಿಮ್ಮ ಸುತ್ತಮುತ್ತ? ನಮ್ಮ ಸಮಿತಿ ಇದೆ. ಸೊ ಅದಕ್ಕೋಸ್ಕರ ಈ ವರ್ಷದಿಂದ ಬರುವ ವರ್ಷದಿಂದ ಅದಕ್ಕೆ ಅದ್ರ ಬಗ್ಗೆ ಮಾತುಕತೆ ಇವಾಗಲೂ ಮಾತಾಡ್ತಾ ಇದ್ವಿ. ನೋಡು ಆದ್ರೆ ದೇವರ ಲೆಕ್ಕದಲ್ಲಿ ಮಾಡುವಂತ ಸುರೇಶ್ ಶೆಟ್ಟಿ ಅವರಿಗೆ ನಮ್ದು ಒಂದು ಇದನ್ನ ಹೇಳ್ಬಿಡಿ, ಒಳ್ಳೆ ಕೆಲಸ ಇದ್ದಾರೆ ಮಾತಾಡಿ. ಹೇಳಿ, ಏನಾಗ್ಬೇಕು ಹೇಳಿ. ನಮಸ್ತೆ ಸರ್, ಒಳ್ಳೆ ಕೆಲಸ ಮಾಡ್ತಾರೆ. ಧನ್ಯವಾದ. ನಮಸ್ತೆ ಧನ್ಯವಾದ. ಒಂದು 5 ಸಮಿತಿಯವರು ಮನಸ್ಸು ಮಾಡಿದ್ರೆ ಅಷ್ಟರ ಮಟ್ಟಿಗೆ ಒಂದು ಯಶಸ್ಸು ಅಂತ ಹೇಳ್ಬೋದು. ಅದು ನೀವು ಹೇಳ್ತಾ ಇದ್ರಿ, ಚಿಕ್ಕ ಗಣಪತಿನ ಸಪರೇಟ್ ಆಗಿ ಹೌದು. ಅದಕ್ಕಂತ ಒಂದು ಈಗ ಬಂಗಾರ ಮಾಡಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ, ಅರ್ಥ ಆಯ್ತಾ? ಮಾಡ್ಲಿಕ್ಕೆ ಮನಸ್ಸಿದ್ರೆ ಯಾವ ರೀತಿಯಲ್ಲೂ ಮಾಡ್ಬೋದು ಅಂತ. ಈಗ ನೋಡಿ, ಈಗ ಮುಂಬೈಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ದೊಡ್ಡ ಗಣಪತಿಯನ್ನು ಮಾಡ್ತಾರೆ. ಅದನ್ನು ಯಾವ ರೀತಿ ವಿಸರ್ಜನೆ ಮಾಡ್ತಾರೆ ನಿಮ್ಗೆಲ್ರಿಗೂ ಗೊತ್ತುಂಟು. ಆದ್ರಿಂದ ಅಂಥದ್ದೇ ಗಣಪತಿ ಮಾಡುದಾದ್ರೆ ಅದು ಶಾಸ್ತ್ರೋಕ್ತವಾಗಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಆಗುದಿಲ್ಲ. ಶಾಸ್ತ್ರೋಕ್ತವಾಗಿ ಹೇಳುದಾದ್ರೆ ಆಗುದಿಲ್ಲ ಪ್ರಾಣ ಪ್ರತಿಷ್ಠೆ. ಆ ಗಣಪತಿ ನೀವು ಹಾಗೆ ಇಡಿ, ಅದಕ್ಕೆ ಬಂಗಾರ ನೀವು ಮಾಡಿದಿದ್ರೆ ಅದಕ್ಕೆ ಹಾಕಿ ವಿಗ್ರಹ ಪೂಜೆ ಮಾಡುವುದೆಲ್ಲ ಅವಶ್ಯಕತೆ ಇಲ್ಲ. ಅಲ್ಲ, ಪ್ರಾಣ ಪ್ರತಿಷ್ಠೆ ಮಾಡೋದೇ ಬೇಡ ಹೇಳುದು. ಅಲ್ಲ, ಅದು ಆಗುವುದೇ ಇಲ್ಲ ಅನ್ನೋದು ಮಾಡುವುದೇ. ಪ್ರಾಣ ಪ್ರತಿಷ್ಠೆ ಅದು ಖಾಲಿ ಒಂದು ಜನರ ಭಾವನೆಗಳಿಗೆ ಇರ್ಲಿ. ದೇವರಲ್ಲಿ ಪಟ್ಟ ದೇವರು ಮತ್ತು ಉತ್ಸವ ಮೂರ್ತಿ ಬೇರೆ ಇರ್ತದೆ. ಹಾಗೆ ಒಂದು ದೇವರಂತ ಅದು ಭಾವನೆಗಳಿಗೆ ಮಾತ್ರ. ಪ್ರಾಣ ಪ್ರತಿಷ್ಠೆ ಮಾಡಬಾರ್ದು, ಅದಕ್ಕೆ ಬೇರೆ ಯಾವ ಉಪಚಾರಗಳನ್ನು ಕೊಡಬಾರ್ದು. ಅದು ಖಾಲಿ ಜನರ ಭಾವನೆಗಳಿಗೆ. ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತ ವಿಗ್ರಹ ಒಂದು ಸೆಪರೇಟ್ ಆಗಿದೆ. ಸಮಸ್ಯೆನೂ ಇಲ್ಲ, ಮನಸ್ಸಿದ್ರೆ ಮಾರ್ಗ ಅಷ್ಟೇ. ಈಗ ಕೊನೆಯದಾಗಿ ಎಷ್ಟು ಸಮಿತಿಗಳಿಗೆ ನೀವು ಹೀಗೆ ಮನವೊಲಿಸುವ ಕೆಲಸ ಮಾಡಿರ್ಬೋದು ಅಂತ ಅನಿಸ್ತದೆ? ಆದಷ್ಟು ನಮ್ಮ ಮೀಡಿಯಾದ್ದು ಮುಖಾಂತರ ಹಾಗೂ ನಮ್ಮ ಲೈನ್ಸು ರೋಟ್ರಿ ಅವರ ಎಲ್ಲರಿಗೂ ಗಮನಕ್ಕೆ ತರುವಂಥದ್ದು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಈಗ ಏನು ನಮ್ಮ ಇದು ವಾಟ್ಸಪ್ ಅದೆಲ್ಲ ಇದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಅನ್ನೋದು ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಸ್ಪಂದಿಸಿದ್ದಾರೆ. ದುಬಾಯಿ, ಬಾಂಬೆ ಅಂತ ಪ್ಲೇಸಿನವರಿಗೆಲ್ಲ ವಿಷಯ ಮುಟ್ಟಿದೆ. ಮೊನ್ನೆದು ಒಂದು ಇಂದ ಇದು ಈಗ ಇವತ್ತು ನಮ್ಮ ಟಿವಿಯಿಂದ ಎಲ್ಲರ ಮನ ಮುಟ್ಟುವಂತ ಕೆಲಸ ಆಗಲಿ, ಅತಿ ಬೇಗ ಎಲ್ಲರೂ ಒಂದು ಗಣಪತಿ ರೂಪದಲ್ಲಿ ಒಂದು ಗಿಡ ನಡಲಿ. ಆ ಗಣಪತಿಯ ಆರಾಧನೆ ತುಂಬಾ ಭರ್ಜರಿಯಾಗಿ ನಡೀಲಿ ಅಂತ ಹೇಳಿ ಇಷ್ಟಪಡ್ತೀವಿ. ನೋಡಿ, ಯುವ ಬ್ರಿಗೇಡ್ ವತಿಯಿಂದ ನಾವು ಪ್ರತಿ ವರ್ಷ ಗಣಪತಿ ಯಾರು ಮಾಡ್ತಾರೆ ಅವರಿಗೆ ಪ್ರತಿ ವರ್ಷ ನಾವು ಪ್ಯಾಂಪ್ಲೆಟ್ ಕೊಂಡು ಮನವಿ ಮಾಡ್ತಾ ಇದ್ದೇವೆ. ತಯಾರಕರ ಹತ್ರನೇ ಮಣ್ಣಿನ ಗಣಪತಿಯನ್ನೇ ಮಾಡಿ, ಅದರಲ್ಲಿ ಕೂಡ ಆದಷ್ಟು ರಾಸಾಯನಿಕ ಬಣ್ಣವನ್ನ ಉಪಯೋಗಿಸಬೇಡಿ. ನಿಮ್ಮ ಗ್ರಾಹಕರಿಗೆ ಅದರ ಬಗ್ಗೆ ಮನವೊಲಿಸಿ. ಅದರಿಂದ ಆ ಕಾನ್ಸೆಪ್ಟ್ ನಾವು ಜಾಗೃತರಾಗಬೇಕು, ಜಾಗೃತಿಯನ್ನ ಮೂಡಿಸಬೇಕು. ಇಷ್ಟೇ ಇರೋದು ಇದರಲ್ಲಿ. ಅದರಿಂದ ಯುವ ಬ್ರಿಗೇಡ್ ಇದರಲ್ಲಿ ತುಂಬಾ ಕಾರ್ಯಪ್ರವೃತ್ತ ಆಗಿದೆ. ಈಗ ಈ ವರ್ಷ ನಮಗೆ ತುಂಬಾ ಅದರಿಂದ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಹೇಳ್ತಿದ್ದಾರೆ, ನಮಗೆ ಒಂದು ಮಣ್ಣಿನ ಗಣಪತಿ ಆಗ್ಬೇಕು. ನಾವು ಇಷ್ಟರವರೆಗೆ POP ಇಂದ ಯಾವುದೋ ಗಣಪತಿ ಯೂಸ್ ಮಾಡ್ತಿದ್ದೆವು, ಈ ವರ್ಷ ಅದು ಎಲ್ಲಿ ಮಾಡ್ತಾರೆ ಅನ್ನುವಂಥ ಬೇಡಿಕೆ ಈಗ ಬೇರೆ ಹೊರಭಾಗದಿಂದ ಕೂಡ ನಮಗೆ ಬರ್ತಾ ಇದೆ. ಇಲ್ಲಿಂದ ಕೂಡ ಮಂಗಳೂರಿಂದ ಕಳಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಈ ಯುವ ಬ್ರಿಗೇಡ್ನ ಏನು ಕಾರ್ಯ ಇದೆ, ಎಲ್ಲರೂ ಕೂಡ ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ವೀಕ್ಷಕರು, ನಿಮ್ಗೆ ಗೊತ್ತಿರಬಹುದು, ನಾವು ಕ್ಲಿಪ್ಪಿಂಗ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ. ಗಣಪತಿಯೊಟ್ಟಿಗೆ ಪರಿಸರವನ್ನು ಉಳಿಸುವಂಥ ಕೆಲಸ. ಸೊ ಒಂದು ಗಣಪತಿಯ ಮೂರ್ತಿಯ ಒಳಗೆ ಒಂದು ಪುಟ್ಟ ಸಸಿಯನ್ನು ನೆಟ್ಟು ಅದನ್ನು ಮಣ್ಣಿನಲ್ಲಿ ಅಂದರೆ ಮನೆಯ ಆವರಣದಲ್ಲಿ ಒಂದು ಹೊಂಡವನ್ನು ತೆಗೆದುಕೊಂಡು ಅಲ್ಲಿ ನೀರು ಇಟ್ಟು ಆ ನೀರಿಗೆ ಆ ಮೂರ್ತಿಯನ್ನು ಹಾಕಿ ನಂತರ ಅದನ್ನು ಮುಚ್ಚಿ ಭವಿಷ್ಯದಲ್ಲಿ ಅಲ್ಲಿ ಒಂದು ಸಸಿಯನ್ನು ಕಾಣುವಂಥ, ಸಸಿ ಗಿಡ ಮರವಾಗಿ ನೋಡುವಂಥ ಒಂದು ಅವಕಾಶ ನಮಗೆಲ್ಲ ಸಿಗತ್ತೆ. ಅದರಿಂದ ಸಣ್ಣ ವಿಚಾರ, ಇವರು ಸುರೇಶ್ ಶೆಟ್ಟಿ ಹೇಳಿದ ಹಾಗೆ ಒಂದು ಗಣಪತಿಯನ್ನು ವಿಸರ್ಜನೆ ಮಾಡುವಾಗ
ಆ ಹೆಸರಿನಲ್ಲಿ ಈ ವರ್ಷ ನಮ್ಗೆ ಮಾಡ್ಲಿಕ್ಕೆ ಆಗದಿದ್ರೆ ಆ ಹೆಸರಿನಲ್ಲಿ ಒಂದು ಗಿಡವನ್ನ ಈ ಬಾರಿ ನೆಡಬಹುದು. ಈ ಬಾರಿ ನೆಟ್ರೆ ಗಣಪತಿ ಎಲ್ಲರಿಗೂ almost ಪ್ರಕೃತಿ ಕೂಡ ಉಳಿತದೆ ಅನ್ನುವಂತಹ ಭಾವನೆ. ಆದ್ರಿಂದ ಯಾರಿಗೆಲ್ಲ ಗಣಪತಿ ವಿಸರ್ಜನೆ ಮಾಡುವಾಗ ಆ ಹೆಸರಿನಲ್ಲಿ ಒಂದು ಗಿಡ ನೆಡಿ. ಅದನ್ನು ನೀವು ನದಿಯ ದಂಡೆಯಲ್ಲಿಯೋ ನದಿಯಲ್ಲಿಯೋ ಅದನ್ನ ನೋಡ್ತಾ ಬನ್ನಿ. ಮರು ದಿವಸ ಅಥವಾ ಬೇರೆ ಇನ್ನೊಂದು ವರ್ಷ ಇದರಿಂದ ಕೂಡ ಬೇರೆಯವರು ಕೂಡ ಪ್ರೇರಣೆ ಪಡಿತಾರೆ, ಇದರಿಂದ ಪ್ರಕೃತಿಯು ಕೂಡ ಉಳಿತಾರೆ. ಅದರಿಂದ ಇವರ ಕಾನ್ಸೆಪ್ಟ್ ಕೂಡ ತುಂಬಾ ಒಳ್ಳೆಯದಾಗಿದೆ. ಎಸ್, ಹಾಗೆ ನಾವು ಅದನ್ನೆಲ್ಲ ಅನುಸರಿಸೋಣ. ಸಮಿತಿಗಳಾದರೆ ಅಲ್ಲಿ ಒಂದಿಷ್ಟು ಚರ್ಚೆಗಳು ನಡೆಯಲಿ, ಮನೆಗಳಾದರೆ ಸುಲಭದಲ್ಲಿ ಎಲ್ಲರನ್ನು ಒಪ್ಪಿಸುವಂಥ ಕೆಲಸ ಆಗಲಿ. ಹಾಗೆ ಪ್ರಕೃತಿಗೆ ನಮ್ಮ ಕೊಡುಗೆ, ಆ ಕೊಡುಗೆಯನ್ನು ನಾವೇ ಭವಿಷ್ಯದಲ್ಲಿ ಅನುಭವಿಸೋದು, ಅದು ನಾವು ಕೊಡೋದಂತಲ್ಲ. ಇವತ್ತು ನಾವು ಮಾಡುವ ಒಂದು ಚಿಕ್ಕ ಕೆಲಸ ನಮಗೆ ಭವಿಷ್ಯದಲ್ಲಿ ಒಂದು ದೊಡ್ಡ ಉಪಕಾರವನ್ನು ಕೊಡುತ್ತೆ, ಅದನ್ನು ಮರುಕಳಿಸ್ತಾ ಅಂತ ಹೇಳ್ತಾ ಕರೆ ಮಾಡಿರುವಂತೆಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರುವಂಥ ಗೋಪಾಲ್ ಕೃಷ್ಣ ಭಟ್ ಮತ್ತು ಸುರೇಶ್ ಶೆಟ್ಟಿ ಅವರಿಗೆ ನಮ್ಮ ಟಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಇದು ಇವತ್ತಿನ ಜನಧ್ವನಿ 7:40. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.